11 ವರ್ಷಗಳ ಹಿಂದೆ ಹತ್ಯೆಗೀಡಾದಂತಹ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣವನ್ನ ಖಂಡಿಸಿ ಜೊತೆಗೆ ಸೌಜನ್ಯಗೆ ನ್ಯಾಯವನ್ನು ಒದಗಿಸಬೇಕು ಅಂತ ಆಗ್ರಹಿಸಿ ಅದರ ಜೊತೆಗೆ ಈ ಪ್ರಕರಣವನ್ನ ಮರುತನಿಖೆ ಮಾಡಬೇಕು ಎನ್ನುವಂತಹ ಒಂದು ಆಗ್ರಹವನ್ನ ಇಟ್ಟುಕೊಂಡು ಪುತ್ತಿಲ ಪರಿವಾರದಿಂದ ಇವತ್ತು ಬೃಹತ್ ಪ್ರತಿಭಟನಾ ಸಭೆಯನ್ನ ಹಮ್ಮಿಕೊಳ್ಳಲಾಗಿರುವಂತದ್ದು ಪುತ್ತೂರಿನ ದರ್ಬೆಯಿಂದ ಪುತ್ತೂರು ಬಸ್ ನಿಲ್ದಾಣದವರೆಗೆ ಈ ಒಂದು ಬೃಹತ್ ಪ್ರತಿಭಟನಾ ಜಾಥಾ ಜೊತೆಗೆ ಪ್ರತಿಭಟನಾ ಸಭೆಯನ್ನ ಹಮ್ಮಿಕೊಳ್ಳಲಾಗಿರುವಂತದ್ದು ಇವತ್ತು ಎಲ್ಲರಿಗೂ ಕೂಡ ತಿಳಿದಿರುವಂತಹ ವಿಚಾರ. ಸೊ ಈಗಾಗಲೇ ದರ್ಬೆಯಲ್ಲಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಜಾಥಾ ಆರಂಭಗೊಳ್ಳುವುದಕ್ಕಿದೆ. ಎಲ್ಲರೂ ಕೂಡ ಸೇರ್ತಾ ಇದ್ದಾರೆ. ಪುತ್ತಿಲ ಪರಿವಾರದ ಕಾರ್ಯಕರ್ತರು ಇರಬಹುದು, ಎಲ್ಲರೂ ಕೂಡ ಈ ಒಂದು ಪ್ರತಿಭಟನಾ ಸಭೆಯನ್ನ ಸೇರಿಕೊಳ್ಳುವಂತಹ ಉದ್ದೇಶದಿಂದ ಜೊತೆಗೆ ಏನು ಜಾಥಾ ನಡೆಯುತ್ತೆ ದರ್ಬೆಯಿಂದ ಪುತ್ತೂರು ಬಸ್ ನಿಲ್ದಾಣದವರೆಗೆ ಈ ಒಂದು ಜಾಥಾದಲ್ಲಿ ಪಾಲ್ಗೊಳ್ಳುವಂತಹ ನೆಲೆಯಲ್ಲಿ ಎಲ್ಲರೂ ಕೂಡ ಬರ್ತಾ ಇದ್ದಾರೆ, ಜನರು ಸೇರ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಜಾಥಾ ಆರಂಭಗೊಳ್ಳುತ್ತೆ ಎನ್ನುವಂತಹ ಮಾಹಿತಿ ಕೂಡ ನಮಗೆ ಸಿಗ್ತಾ ಇರುವಂತದ್ದು. ಸೊ ಈಗಾಗಲೇ ನಾವು ಅಲ್ಲಿನ ದೃಶ್ಯಾವಳಿಗಳನ್ನ ಕೂಡ ನಿಮಗೆ ತೋರಿಸ್ತಾ ಇದ್ದೇವೆ. ಅಲ್ಲಿ ಈಗಾಗಲೇ ಕಾರ್ಯಕರ್ತರು ಬಂದು ಸೇರ್ತಾ ಇದ್ದಾರೆ. ಎಲ್ಲರೂ ಕೂಡ ಬಂದು ಅಂದ್ರೆ ಸ್ವಯಂ ಪ್ರೇರಿತ ಬಂದ್ಗೆ ಒಂದು ಪುತ್ತಿಲ ಪರಿವಾರ ಕರೆಯನ್ನ ಕೊಟ್ಟಿತ್ತು. ಆದ್ರೆ ಆ ಬಂದ್ಗೆ ನಮ್ಮ ಬೆಂಬಲ ಇಲ್ಲ ಅನ್ನುವಂತಹ ಒಂದು ಮಾತನ್ನ ಅಥವಾ ಆ ಒಂದು ಹೇಳಿಕೆಯನ್ನ ಪುತ್ತೂರು ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಅಧ್ಯಕ್ಷರು ಹಾಗೇನೆ ಪ್ರಧಾನ ಕಾರ್ಯದರ್ಶಿಗಳು ನಿನ್ನೆ ಸಂಜೆ ವೇಳೆಗೆ ತಿಳಿಸಿರುವಂತದ್ದನ್ನ ಗಮನಿಸಬಹುದು. ಹಾಗಾಗಿ ಇವತ್ತು ಈಗ ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ. ಇದು ಪುತ್ತೂರಿನ ದರ್ಬೆಯ ದೃಶ್ಯಗಳು. ದರ್ಬೆಯಲ್ಲಿ ಈಗಾಗಲೇ ಈ ಒಂದು ಬೃಹತ್ ಪ್ರತಿಭಟನಾ ಜಾಥಾ ಏನು ನಡೆಯೋದಕ್ಕಿದೆ ಅದಕ್ಕಾಗಿ ಸೇರಿರುವಂತಹ ಕಾರ್ಯಕರ್ತರು ದರ್ಬೆ ವೃತ್ತದ ಬಳಿ ಜಮಾಯಿಸಿರುವಂತದನ್ನ ನಾವು ನೋಡಬಹುದು. ಜೊತೆಗೆ ಪೊಲೀಸರು ಕೂಡ ಇದ್ದಾರೆ. ಪೊಲೀಸರು ಕೂಡ ಭದ್ರತೆಯ ನೆಲೆಯಲ್ಲಿ ಬೇಕಾದಂತಹ ಒಂದು ವ್ಯವಸ್ಥೆಗಳನ್ನ ಮಾಡುವಂತದ್ದು ನಾವು ನೋಡ್ತಾ ಇದ್ದೇವೆ. ದರ್ಬೆ ವೃತ್ತದ ಬಳಿ ಜಮಾಯಿಸಿರುವಂತಹ ಕಾರ್ಯಕರ್ತರು ಜೊತೆಗೆ ಈ ಒಂದು ಪ್ರತಿಭಟನಾ ಜಾಥಾದಲ್ಲಿ ಪ್ರತಿಭಟನೆಯ ಸಭೆಯಲ್ಲಿ ಪಾಲ್ಗೊಳ್ಳುವಂತಹ ನೆಲೆಯಲ್ಲಿ ಇಲ್ಲಿ ಸೇರಿರುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. ಇದು ದರ್ಬೆಯಿಂದ ಬರ್ತಾ ಇರುವಂತಹ ದೃಶ್ಯಾವಳಿಗಳು. ಈಗ ಪ್ರತಿಭಟನೆಗೆ ಎಲ್ಲ ರೀತಿಯ ಸಿದ್ಧತೆಗಳು ನಡೀತಾ ಇದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭಗೊಳ್ತಾ ಇದೆ. ಸೊ ಹೇಗೆಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದಾರೆ, ಏನೆಲ್ಲ ಇರಲಿದೆ ಅನ್ನುವಂಥದ್ರ ಬಗ್ಗೆ ಅಲ್ಲಿ ಪುತ್ತಿಲ ಪರಿವಾರದ ಅಧ್ಯಕ್ಷರು ಇರ್ಬೋದು, ಅಲ್ಲಿನ ಕಾರ್ಯಕರ್ತರು ಇರ್ಬೋದು, ಅವರೆಲ್ಲರನ್ನು ಕೂಡ ನಮ್ಮ ಪ್ರತಿನಿಧಿ ದಾಮೋದರ ದಂಡೋಲೆ ಅವರು ಮಾತನಾಡಿಸಿದ್ದಾರೆ. ಅವರು ಏನ್ ಹೇಳಿದ್ದಾರೆ ಅನ್ನುವಂಥದ್ದನ್ನ ಕೂಡ ಈಗ ಕೇಳ್ಕೊಂಡು ಬರೋಣ. ಸಂಬಂಧಪಟ್ಟಾಗಿ ಸೌಜನ್ಯಗೆ ನ್ಯಾಯ ಸಿಗಬೇಕು ಅನ್ನುವಂತಹ ಕಾರಣಕ್ಕಾಗಿ ಬೃಹತ್ ಪ್ರತಿಭಟನೆ ಇವತ್ತು ಅರೇಂಜ್ ಆಗಿರುವಂಥದ್ದು. ಪ್ರಮುಖವಾಗಿ ಪುತ್ತೂರಿನ ದರ್ಬೆ ಸರ್ಕಲ್ನಿಂದ ಪೇಟೆಯ ತನಕ ಬೃಹತ್ ಮೆರವಣಿಗೆ ಕೂಡ ನಡೀಲಿಕ್ಕಿದೆ. ಜೊತೆಗೆ ಪುತ್ತಿಲ ಪರಿವಾರ ಬಹಳ ಇತ್ತೀಚಿನ ದಿನಗಳಲ್ಲಿ ಬಹಳ ದೊಡ್ಡ ಸದ್ದನ್ನು ಮಾಡ್ತಿರುವಂತಹ ಒಂದು ಸಂಘಟನೆ ಪುತ್ತಿಲ ಪರಿವಾರ ಅರುಣ್ ಕುಮಾರ್ ಪುತ್ತಿಲ ಅವರ ನೇತೃತ್ವದ ಸಂಘಟನೆ. ಈ ಸಂಘಟನೆಯ ಮೂಲಕ ಬೃಹತ್ ಪ್ರತಿಭಟನೆ ಏರ್ಪಡಿಸಲಾಗಿದೆ. ಇದೀಗ ನಾವಿರುವಂತಹದ್ದು ದರ್ಬೆಯ ಸರ್ಕಲ್ನಲ್ಲಿ. ದರ್ಬೆಯ ಸರ್ಕಲ್ನ ಬಲಬದಿಯಲ್ಲಿ ಅಂದರೆ ಸಂಪೂರ್ಣವಾಗಿ ಬಹಳಷ್ಟು ಜನ ಇಲ್ಲಿ ಬಂದು ಸೇರಿದ್ದಾರೆ. ಬಹಳಷ್ಟು ಜನ ಸೇರಿರೋದು ಮಾತ್ರವಲ್ಲ, ಸರ್ಕಲ್ನಲ್ಲಿ ಒಂದಷ್ಟು ಜನ ಇಲ್ಲಿಗೆ ಬಂದು ಈಗ ಪ್ರತಿಭಟನೆಗೆ ಸರ್ವ ರೀತಿಯಾದಂಥ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ತಯಾರಿಗಳು ಆಗ್ತಾ ಇದೆ. ಈ ಒಂದು ತಯಾರಿಗಳು ಆಗ್ತಾ ಇರುವಂತಹ ಈ ಸಂದರ್ಭದಲ್ಲಿ ಇದೀಗ ನಾವು ದರ್ಬೆ ಎಲ್ಲ ರೀತಿಯಲ್ಲೂ ಕೂಡ ಸೆಕ್ಯೂರಿಟಿ ಅಂದರೆ ಬೇಕಾದಂತಹ ವ್ಯವಸ್ಥೆಗಳನ್ನು ಇಲ್ಲಿ ಮಾಡಲಾಗಿದೆ. ಭದ್ರತಾ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ. ಪುತ್ತಿಲ ಪರಿವಾರದ ಪ್ರಮುಖರು ಕೂಡ ಇಲ್ಲಿಗೆ ಈಗಾಗಲೇ ಆಗಮಿಸಿದ್ದಾರೆ. ಅವರನ್ನು ಮಾತನಾಡಿಸುವ. ಸರ್, ಇವತ್ತಿನ ಪ್ಲಾನಿಂಗ್ ಏನು, ಹೇಗೆ ಸಾಗುತ್ತೆ ಪ್ರತಿಭಟನೆ? ನಮಸ್ತೆ. ಇವತ್ತು ನಮ್ಮ ಪುತ್ತಿಲ ಪರಿವಾರದ ಎಲ್ಲ ಸದಸ್ಯರು ಇಲ್ಲಿ ದರ್ಬೆ ಸರ್ಕಲ್ನಲ್ಲಿ ಎಲ್ಲರೂ ಸೇರಿ ಬಸ್ ನಿಲ್ದಾಣದ ವಠಾರದ ತನಕ ಮೌನ ಮೆರವಣಿಗೆ ನಡೀತದೆ, ಕಾಲ್ನಡಿಗೆ ಜಾಥಾ. ಅಲ್ಲಿ ಒಂದು 10 ನಿಮಿಷಗಳ ಕಾಲ ಮ್ಯಾಕ್ಸಿಮಮ್ ಅಂದರೆ ಕಾಲು ಗಂಟೆಯಲ್ಲಿ ಪ್ರತಿಭಟನಾ ಸಭೆ ಅಲ್ಲಿ ಮುಗೀತದೆ. ಇಲಾಖೆಯ ಸಹಕಾರದೊಂದಿಗೆ ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗದ ರೀತಿಯಲ್ಲಿ ಈ ಅಮಾಯಕ ಹೆಣ್ಣುಮಗು ಅತ್ಯಾಚಾರ ಮಾಡಿ ಬರ್ಬರವಾಗಿ ಕೊಲೆ ಮಾಡಿದಂತಹ ವಿಷಯ ಎಲ್ಲರಿಗೂ ಗೊತ್ತಿದೆ. ಈ ಪುತ್ತೂರು ಪುಣ್ಯಭೂಮಿ.
ಪುತ್ತೂರಿನ ಎಲ್ಲ ಸಾರ್ವಜನಿಕರು ನಮ್ಮ ಈ ಒಂದು ಪ್ರತಿಭಟನೆಗೆ ನ್ಯಾಯ ಸಿಗುವಂತಹ ನಮ್ಮ ಏನು ಸರ್ಕಾರಕ್ಕೆ ಮನವಿ ಸಲ್ಲಿಸುವಂಥ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಸ್ವಯಂ ಪ್ರೇರಿತರಾಗಿ ಸಹಕಾರ ನೀಡ್ತಾರೆ ಅನ್ನೋ ಭರವಸೆ ನಮಗಿದೆ. ಯಾರಿಗೂ ಯಾವುದೇ ರೀತಿಯ ಒತ್ತಡ ಇಲ್ಲದೆ, ಸಾರ್ವಜನಿಕರಿಗೆ ತೊಂದರೆಯಾಗದೆ, ಎಲ್ಲ ಇಲಾಖೆಗಳ ಸಹಕಾರದಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಾವು ನಡೆಸ್ಕೊಡ್ತೇವೆ ಅನ್ನೋ ಭರವಸೆಯನ್ನು ಸಾರ್ವಜನಿಕರಿಗೆ ನೀಡ್ತಾ ಇದ್ದೇವೆ. ಒಂದು ಎಷ್ಟು ಜನ ಅಂದಾಜು ಸೇರುವಂಥ ನಿರೀಕ್ಷೆಗಳಿವೆ? ಸತ್ಯ ಹೊರಬರಬೇಕು ಅನ್ನುವ, ನ್ಯಾಯ ಸಿಗಬೇಕು ಅನ್ನುವ ಕೋರಿಕೆ ನಮ್ಮ ಸಾರ್ವಜನಿಕ ವಲಯದಲ್ಲಿದೆ. ಈ ಸತ್ಯದ ಹೋರಾಟದಲ್ಲಿ ಎಲ್ಲರೂ ಕೈ ಜೋಡಿಸ್ತಾರೆ ಅನ್ನೋ ಭರವಸೆ ಇದೆ. ಮೌನ ಪ್ರತಿಭಟನೆ ಜೊತೆಗೆ ಮೌನ ಜಾಥಾ ಮತ್ತು ಪ್ರತಿಭಟನೆ. ಮೌನ ಪ್ರತಿಭಟನೆ ಸಾರ್ವಜನಿಕರಿಂದ ಯಾವುದೇ ಘೋಷಣೆ ಇರುವುದಿಲ್ಲ. ನಮ್ಮದೇ ಒಂದು 3ರಿಂದ 4 ಘೋಷಣೆಗಳನ್ನು ನಾವು ನಿಗದಿಪಡಿಸಿದ್ದೇವೆ. ಆ ಘೋಷಣೆಗಳು ಮಾತ್ರ ಈ ಜಾಥಾದಲ್ಲಿ ಇರ್ತದೆ. ಸರ್, ಇವತ್ತಿನ ಈ ಒಂದು ಪ್ರತಿಭಟನೆ ಹೇಗೆ ಪ್ಲ್ಯಾನ್ ಮಾಡಿಕೊಂಡಿದ್ದೀರಿ ಮತ್ತು ಎಷ್ಟು ಜನರ ನಿರೀಕ್ಷೆ ಇದೆ, ಏನೆಲ್ಲ ಪ್ಲ್ಯಾನ್? ಇವತ್ತಿನ ಈ ನಮ್ಮ ಸೌಜನ್ಯ ಇದು ಹೋರಾಟಕ್ಕೆ ನಾವು ಎಲ್ಲರೂ ಸಾರ್ವಜನಿಕರು ಎಲ್ಲರೂ ಸಹಕಾರ ನೀಡುವ ಪೂರ ಭರವಸೆ ನಮಗಿದೆ. ಈ ಕಾರ್ಯಕ್ರಮ ಈಗ ಇಲ್ಲಿಂದಾಗಿ ಬಸ್ ಸ್ಟ್ಯಾಂಡ್ನರು ಹೋಗಿ ಅಲ್ಲಿ ಪ್ರತಿಭಟನೆ ಮಾಡೋದರಲ್ಲಿ ಕಾರ್ಯವನ್ನು ಇದು ಮಾಡ್ತಾ ಇದ್ದೇವೆ ನಾವು. ಇದಕ್ಕೆ ಎಲ್ಲ ಜನರು ಸಹಕಾರ ನೀಡಬೇಕಾಗಿ ಆತ್ಮಹತ್ಯೆಯಿಂದ ಕೇಳಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮದ ಬಗ್ಗೆ ಮತ್ತಷ್ಟು ಜನ ಮಾತಾಡ್ತಾರೆ. ಸರ್, ಇವತ್ತಿನ ಈ ಕಾರ್ಯಕ್ರಮದ ಬಗ್ಗೆ ಏನಿದೆ? ಕಾರ್ಯಕ್ರಮ ಭಾರಿ ಒಂದು ಅಭೂತಪೂರ್ವ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಹೊರಟಿದ್ದೇವೆ ನಾವು. ಕಾರ್ಯಕ್ರಮದ ರೂಪರೇಖೆ ಏನು ಅಂತ ಹೇಳಿದರೆ, ಸೌಜನ್ಯ ಅಂತ ಹೇಳುವಂಥ ಒಂದು ತಾಯಿಗೆ ಅನ್ಯಾಯ ಆಗಿದೆ. ಆ ಅನ್ಯಾಯಕ್ಕೆ ಆ ಒಂದು ಪ್ರತಿಭಟನೆ ಯಾವ ರೀತಿಯಲ್ಲಿ ಇರಬೇಕು ಅಂತ ಹೇಳಿದರೆ, ಸಂಬಂಧಪಟ್ಟವರಿಗೆ ಅದು ರೀಚ್ ಆಗಬೇಕು ಅಂತ ಹೇಳುವಂಥ ಒಂದು ಬಿಟ್ಟರೆ, ನಾವು ಯಾರ ಪರ ಅಂತ ಕೇಳಿದರೆ ಸೌಜನ್ಯ ಪರ, ವಿರೋಧ ಯಾರಿಗೆ ಅಂತ ಹೇಳಿದರೆ ಯಾರು ಅಂಥ ಒಂದು ಹೀನ ಕೃತ್ಯವನ್ನು ಮಾಡಿದ್ದಾರೆ ಅಂಥವರಿಗೆ ಪ್ರಪಂಚದಲ್ಲಿ ಯಾರಿಗೂ ಆಗದಂಥ ಶಿಕ್ಷೆ ಆಗಬೇಕು ಅಂತ ಹೇಳುವಂಥ ಒಂದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಇವತ್ತಿನ ಪ್ರತಿಭಟನೆ ಒಂದು ಎಷ್ಟು ಜನ ಸೇರ್ಬೋದು ನಿಮ್ಮ ನಿರೀಕ್ಷೆ? ಒಂದು 500-600 ಜನ ಸೇರ್ಬೋದು, 700 ಜನ ಸೇರ್ಬೋದು ಅಂತ ಹೇಳೋ ನಿರೀಕ್ಷೆ ಉಂಟು ನಮ್ಮಲ್ಲಿ. ಅಂದರೆ ವೆಹಿಕಲ್ ಮಾಡಿ ಕರೆಯುವಂಥದ್ದು ಅದೇನಿಲ್ಲ, ಸ್ವ ಇಚ್ಛೆಯಾಗಿ ಬರುವಂಥದ್ದು. ಸ್ವ ಇಚ್ಛೆಯಾಗಿ ಅಂಗಡಿ ಮುಂಗಟ್ಟುಗಳನ್ನೆಲ್ಲ ಅವರೇ ಸ್ವಯಂ ಪ್ರೇರಿತರಾಗಿ ಬಂದ್ ಮಾಡಿ ನಮಗೆ ಸಹಕರಿಸ್ತಾರೆ ಅಂತ ಹೇಳುವಂಥ ಮಾತು ಉಂಟು ಅಷ್ಟೇ. ನಾವು ಕೂಡ ಭಾಗಿಯಾಗಬೇಕಂತ ಬಂದದ್ದು. ತುಂಬ ಖುಷಿ ಆಗ್ತದೆ. ಎಲ್ಲರೂ ಒಟ್ಟಿಗೆ ಇದ್ದೇವೆ. ಎಷ್ಟು ಜನ ಮಹಿಳೆಯರು ಎಷ್ಟು ಜನ ಬರ್ಬೋದು ನಿರೀಕ್ಷೆ? ಬರ್ಬೋದು ಸರ್, ತುಂಬ ಜನ ಬರ್ಬೋದು ಅಂತ ನಿರೀಕ್ಷೆ ಇದೆ. ನ್ಯಾಯದ ಕಡೆಗೆ ನಮ್ಮ ನಡೆ ಅಷ್ಟೇ ಹೇಳಿದ್ವಿ ಸರ್. ಅಷ್ಟೇ ಒಂದೇ ನ್ಯಾಯ ಸಿಗಬೇಕು. ಹೆಣ್ಮಕ್ಳಿಗೆ ನ್ಯಾಯ ಸಿಗದಿದ್ರೆ ಇನ್ನೂ ಕಷ್ಟ ಅಷ್ಟೇ. ಸೌಜನ್ಯ ಯಾರಿಗೆ ಒಂದು ತಿಕ್ಕೊಡು, ಒಂದು ನ್ಯಾಯ ತಿಕ್ಕೊಡು ಮಾಡತಂದು ಹೆಂಗೆ ಬರ್ತದೆ ಅಂತ ಜನ ಸೇರಿರ್ತಲ್ಲ ಗೊತ್ತೈತಿ ಹೆಂಗಿರಲ್ಲ. ಜನ ಈಗಾಗಲೇ ಸೇರ್ತಾ ಇದ್ದಾರೆ. ಜನರನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಸಹಸ್ರ ಸಂಖ್ಯೆಯಲ್ಲಿ ಬರುವಂತಹ ಸಾಧ್ಯತೆಗಳು ಇದಾವೆ ಅನ್ನುವಂಥದ್ದು. ಜೊತೆಗೆ ಒಂದು ಅನೌನ್ಸ್ಮೆಂಟ್ ವಾಹನವೂ ಕೂಡ ಇಲ್ಲಿ ಬಂದಿರುವಂತಹ ಇಲ್ಲಿ ಸಂಪೂರ್ಣವಾಗಿ ಈ ಒಂದು ಪ್ರತಿಭಟನಾ ರ್ಯಾಲಿ ಏನಿದೆ, ಈ ರ್ಯಾಲಿಗೆ ಈಗ ಜನ ಬರ್ತಾ ಇರುವಂಥದ್ದು ಮಾತ್ರ ಅಲ್ಲ, ಅಲ್ಲಲ್ಲಿ ನಿಂತ್ಕೊಂಡು ಇದೀಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿ ಜಾಯಿನ್ ಆಗ್ಲಿಕ್ಕಿದ್ದಾರೆ. ಇಲ್ಲಿ ಅನೌನ್ಸ್ಮೆಂಟ್ ಮಾಡುವವರ ಹತ್ರವೂ ಕೂಡ ಈ ಕಾರ್ಯಕ್ರಮದ ಇವತ್ತಿನ ಈ ಸೌಜನ್ಯದ ಸಾವಿಗೆ ನ್ಯಾಯ ದೊರಕಿಸಿಕೊಡುವ ನಿಟ್ಟಿನಲ್ಲಿ ನಾವು ಪುತ್ತಿಲ ಪರಿವಾರ ಪುತ್ತೂರು ಇದರ ವತಿಯಿಂದ ಇವತ್ತೊಂದು ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ಸಹಸ್ರ ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕರ್ತ ಬಂಧುಗಳು ಬರ್ತಾರೆ ಅನ್ನೋ ಒಂದು ನಿರೀಕ್ಷೆ ಇದೆ. ಸಾಮಾನ್ಯವಾಗಿ ಈ ಕಾರ್ಯಕ್ರಮಕ್ಕೆ ನಾವು ಈಗಾಗಲೇ ಪುತ್ತೂರಿನ
ಪೇಟೆದಾದ್ಯಂತ ನಾವು ಮನವಿಯನ್ನು ಮಾಡಿದ್ದೇವೆ. ಸಜ್ಜನ ಬಂಧುಗಳು ಈ ಸಾವಿಗೆ ನ್ಯಾಯ ಕೊಡುವ ನಿಟ್ಟಿನಲ್ಲಿ ಅನೇಕರು ಈ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಲಿದ್ದಾರೆ. ಅದಲ್ಲದೆ ಮುಖ್ಯವಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ನೆಚ್ಚಿನ ನಾಯಕ ಅರುಣ್ ಕುಮಾರ್ ಪುತ್ತಿಲರವರು ಈ ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ. ನಮ್ಮ ಜೊತೆ ಪುತ್ತೂರಿನ ಖ್ಯಾತ ವೈದ್ಯರಾದಂಥ ಡಾಕ್ಟರ್ ಸುರೇಶ್ ಪುತ್ತೂರರವರು ಬರಲಿಕ್ಕಿದ್ದಾರೆ. ಅದೇ ಜೊತೆ ಡಾಕ್ಟರ್ ಗಣೇಶ್ ಮುದ್ರಾಜರವರು ಉಪಸ್ಥಿತಿ ಇರಲಿಕ್ಕಿದ್ದಾರೆ. ಅದಲ್ಲದೆ ಶ್ರೀಕೃಷ್ಣ ಉಪಾಧ್ಯಾಯರವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಡ್ಲಿಕ್ಕಿದ್ದಾರೆ. ಎಷ್ಟು ಜನರ ನಿರೀಕ್ಷೆ ಮತ್ತು ಹೇಗೆ ಸಾಗುತ್ತೆ ರೂಟ್ ಮ್ಯಾಪ್? ಈ ಕಾರ್ಯಕ್ರಮವು ಅತ್ಯಂತ ಶಾಂತಿಯುತವಾಗಿ ಯಾವುದೇ ಒಂದು ನಾಗರಿಕರಿಗೆ ಯಾವುದೇ ಒಂದು ತೊಂದರೆಗಳು ಒಳಗಾಗದಂಗೆ ನಮ್ಮದೊಂದು ರೂಟ್ ಮಾರ್ಚ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ದರ್ಬೆ ಸರ್ಕಲಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಕಾರ್ಯಕ್ರಮ ಪ್ರಾರಂಭವಾಗ್ತದೆ. ಈ ಕಾರ್ಯಕ್ರಮ ಉದ್ಘಾಟನೆ ಪ್ರಾರಂಭ ಆದ ತಕ್ಷಣ ಮೆರವಣಿಗೆಯಲ್ಲಿ ನಾವು ಸೇರಿರುವಂಥ ಸಮಸ್ತ ಕಾರ್ಯಕರ್ತರಿರ್ಬೋದು, ನಾಗರಿಕರಿರ್ಬೋದು, ನೇರವಾಗಿ ಇಲ್ಲಿಂದ ಪಾದಯಾತ್ರೆಯನ್ನು ಮಾಡ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೂ ವಾಹನಗಳಿಗೆ ಆಗಲಿ ಅಥವಾ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋಗುವವರಿಗೆ ಸಾರ್ವಜನಿಕರಿಗೆ ತೊಂದರೆ ಆಗದಂಗೆ ಶಾಂತಿಯುತವಾಗಿ ನೇರವಾಗಿ ಪ್ರತಿಭಟನೆಯನ್ನು, ಯಾವುದೇ ಒಂದು ಘೋಷಣೆಗಳನ್ನು ಸ್ವಯಂ ಪ್ರೇರಿತವಾಗಿ ಯಾವುದೇ ಕಾರ್ಯಕರ್ತರು ಘೋಷಣೆಗಳನ್ನು ಮಾಡದೆ ನಾವೇನು ಘೋಷಣೆಗಳನ್ನು ಕೂಗ್ತೇವೆ ಅದಕ್ಕೆ ಮಾತ್ರ ಕೈ ಜೋಡಿಸುವಂತಹ ಕೆಲಸವನ್ನು ಮಾಡುವ ಮೂಲಕ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ KSRTC ಬಸ್ ಸ್ಟ್ಯಾಂಡ್ಗೆ ಪಾದಯಾತ್ರೆ ಮಾಡಿ ಅಲ್ಲಿಂದ ಮುಂದಕ್ಕೆ ನಾವು ಅಲ್ಲಿ ಪ್ರತಿಭಟನಾ ಸಭೆಯನ್ನು ಮಾಡಲಿಕ್ಕಿದ್ದೇವೆ. ಇಲ್ಲಿ ನಮ್ಮ ಜೊತೆಗೆ ಯುವಕ 3000 ಜನ. 3000. ಹೇಗೆ ಸಾಗುತ್ತೆ ಪ್ರತಿಭಟನಾ ರ್ಯಾಲಿ? ಹೇಗೆ ಸಾಗುತ್ತೆ? ಇಲ್ಲಿಂದ ದರ್ಬೆಯಿಂದಾಗಿ ಬಸ್ ಸ್ಟ್ಯಾಂಡ್ ತನಕ ಹೋಗಿ ಅಲ್ಲಿ ಪ್ರತಿಭಟನೆ ಸಮಾರೋಪ. ನಿಮ್ಮಂತ ಯಂಗ್ ಅಂಡ್ ಎನರ್ಜೆಟಿಕ್ ಯುವಕರ ಸಂಖ್ಯೆ ಹೆಚ್ಚಾಗಿ ಸೇರುವ ಸಾಧ್ಯತೆ ಇದೆ. ಇದು ಇವರು ಬಹಳಷ್ಟು ಜನ ಈಗಾಗಲೇ ಸೇರಿದ್ದಾರೆ. ಆ ವಿಡಿಯೋವನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಜೊತೆಗೆ ಬಹಳಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಇದ್ದಾರೆ. ಸರ್ ನಮಸ್ತೆ. ಏನು ಹೆಸರು? ಪ್ರಜ್ವಲ್. ಪ್ರತಿಭಟನಾ ರ್ಯಾಲಿ ಬಗ್ಗೆ ಏನು ಹೇಳ್ತೀರಿ? ಎಲ್ಲರ ಮೇರೆಗೆ ಈ ಕಾರ್ಯಕ್ರಮಕ್ಕಾಗಿ ತಾವೆಲ್ಲರೂ ನಮ್ಮ ಜೊತೆ ಕೈ ಜೋಡಿಸಿ ನಮ್ಮಲ್ಲಿ ಇವತ್ತು ಸೌಜನ್ಯನ ಒಂದು ಆತ್ಮಕ್ಕೆ ಒಂದು ಶಾಂತಿ ಮತ್ತು ಸೌಜನ್ಯನಿಗೆ ಮತ್ತು ಸೌಜನ್ಯನ ಮನೆಯವರಿಗೆ ನ್ಯಾಯ ಸಿಗಬೇಕು. ಇದರಲ್ಲಿ ಎಷ್ಟೇ ದೊಡ್ಡ ವ್ಯಕ್ತಿಗಳಿದ್ದರೂ ಯಾರೇ ಇದ್ದರೂ ಸಹ ಅದು ಕಾನೂನು ಪ್ರಕಾರವಾಗಿ ಆಗಲೇಬೇಕು. ಮತ್ತು ಇದರ ಕೆಲವರು ಇದು ವಿರೋಧ ಮಾಡ್ತಿದ್ದಾರೆ. ಆ ವಿರೋಧಕ್ಕೆ ಯಾವುದಕ್ಕೂ ನಾವು ಎದೆಗುಂದದೆ ಇದರಲ್ಲಿ ಏನೇ ಬಂದರೂ ನಾವು ಒಗ್ಗಟ್ಟಿನಿಂದ ನಾವು ಇದಕ್ಕೆ ನ್ಯಾಯಕ್ಕಾಗಿ ನಾವು ಹೋರಾಟ ಮಾಡಿಯೇ ಮಾಡ್ತೇವೆ. ನಮ್ಮದು ಇವತ್ತಿನ ಹೋರಾಟ ಇರುವಂಥದ್ದು ಸೌಜನ್ಯನ ಒಬ್ಬ ಅಮಾಯಕಿ ಒಂದು ಸಹೋದರಿಯ ಹತ್ಯೆಯಾಗಿದೆ. ಅದನ್ನು ಮರು ತನಿಖೆ ಮಾಡಬೇಕು. ತಪ್ಪಿತಸ್ಥರಿಗೆ ಅವರಿಗೆ ಕಠಿಣವಾದ ಶಿಕ್ಷೆಯನ್ನು ವಿಧಿಸಬೇಕಂತ ಒಂದು ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಈ ಪ್ರತಿಭಟನೆಯಲ್ಲಿ ಬಹಳ ಶಾಂತಿಯುತವಾಗಿ ನಡೆಯುವಂಥ ಪ್ರತಿಭಟನೆ ಇದು. ಯಾವುದೇ ರೀತಿಯ ಬಲಾತ್ಕಾರವಾಗಿ ಬಂದ್ ಮಾಡುವಂಥ ವ್ಯವಸ್ಥೆ ನಮ್ಮಲ್ಲಿಲ್ಲ. ಶಾಂತಿಯುತವಾಗಿ ಈ ಪ್ರತಿಭಟನೆಯನ್ನು ಮಾಡ್ತೇವೆ. ಹಾಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರೆಲ್ಲ ಸೇರ್ತಾ ಇದ್ದಾರೆ. ಈಗ ನಾವು ಇಲ್ಲಿಂದ ಈ ಪ್ರತಿಭಟನೆ ಪ್ರಾರಂಭ ಮಾಡಿದ್ದೇವೆ. ಮುಂದೆ ನ್ಯಾಯ ಸಿಕ್ಕಿಲ್ಲ ಅಂದರೆ ಮುಂದೆ ದಿನಗಳ ಜಿಲ್ಲೆಯಾದ್ಯಂತ ಬಹಳ ದೊಡ್ಡ ಮಟ್ಟದಲ್ಲಿ ನಾವು ಈ ಪ್ರತಿಭಟನೆಯನ್ನು ಹಮ್ಮಿಕೊಳ್ತೇವೆ. ಅವರು ತೀರಿಬೋದಂಥ ಅತ್ಯಾಚಾರ ಬಲಿಯಾದಂಥ ಸೌಜನ್ಯಕ್ಕೆ ನ್ಯಾಯವನ್ನು ಖಂಡಿತವಾಗಿಯೂ ನಾವು ಕೊಡ್ತೇವೆ ಅಂತ ಹೇಳಿ ವಿಶ್ವಾಸ ನಮಗೆ ಇದೆ. ಸುಮಾರು 11 ವರ್ಷಗಳ ಹಿಂದೆ ನಡೆದಂತಹ ಈ ಒಂದು ಸೌಜನ್ಯ ಎಂಬ ಒಂದು ಅಮಾಯಕ ಹುಡುಗಿಯ ಈ ಹತ್ಯೆಗೆ ನ್ಯಾಯ ಸಿಗುವಂಥ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಈ ಪುತ್ತಿಲ ಪರಿವಾರದಿಂದ ಕಡೆಯಿಂದ ಇವತ್ತು ಅದು ವರ್ತಕರು ಮತ್ತು ಪುತ್ತಿನ ಎಲ್ಲ ಜನರ ಸಹಾಯವನ್ನು ಕೋರುತ್ತಾ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಇದನ್ನು ಯಶಸ್ವಿಗೊಳಿಸುವಂತಹ ನಿಟ್ಟಿನಲ್ಲಿ ಎಲ್ಲ ನಾವು ಪುತ್ತೂರಿನ ಮಹಾಜನತೆ ನಮಗೆ ಸಹ ಬೆಂಬಲ ಕೊಡ್ತಾ ಇದೆ. ಅದೇ ಇದೊಂದು ಉತ್ತಮ ಸಂದೇಶ ಕೊಟ್ಟು ಈ ಸಮಾಜಕ್ಕೆ ಇಂತಹ ಹೀನ ಕೃತ್ಯಗಳು ಇನ್ನು ಮುಂದೆ ನಡೆಯಬಾರದಂಥ ಒಂದು ಹಾಗೂ ಸೌಜನ್ಯನ ಈ
ಇದಕ್ಕೆ ನ್ಯಾಯ ಸಿಗಬೇಕಂತೇಳಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಏನು ಹೇಳ್ತೀವಿ? ನಾವು ನ್ಯಾಯ ಸಿಗಬೇಕು ಸೌಜನ್ಯಗಳಿಗೆ, ಅವರಿಗೆ ಒಂದು ಬಗ್ಗೆ ನೈಜ ಆರೋಪಿಯನ್ನು ಪತ್ತೆ ಮಾಡಬೇಕು ಅವರು. ಅದು ನಮ್ಮೊಂದು ಬೇಡಿಕೆ ಪುತ್ತಿಲ ಪರಿವಾರದಿಂದ. ಸೌಜನ್ಯ ಪರವಾದ ಹೋರಾಟಕ್ಕೆ ಅರುಣನ್ನ ಮೃತರಾದ ಸಮಯದಲ್ಲಿ ಹೋರಾಟ ಮಾಡಿದಂಥ ವ್ಯಕ್ತಿ. ಆ ಹೋರಾಟ ಒಂದು ಹಂತಕ್ಕೆ ಬರುವಾಗ ಆರೋಪಿಯನ್ನು ಬಂಧನ ಮಾಡಿದ್ದೇವೆ ಅಂತ ಒಂದು ಸುದ್ದಿಯಾಗಿ ಆರೋಪಿಯನ್ನು ಬಂಧನ ಮಾಡಿದರು. ತದನಂತರ ವರ್ಷ ಕಳೆದ ನಂತರ ಆ ವ್ಯಕ್ತಿ ನಿರಪರಾಧಿ ಎಂದು ಸಾಬೀತಾಯಿತು. ನಿರಪರಾಧಿ ಅಲ್ಲ ಅಂತಾದರೆ ಅದಕ್ಕೆ ಆರೋಪಿ ಬೇಕೇ ಬೇಕು. ಈ ಆರೋಪಿ ಯಾರು ಅಂತ ನಮಗೆ ಅಧಿಕಾರಿಗಳನ್ನು ತನಿಖೆಗೆ ಒಳಪಡಿಸಿದರೆ ಗೊತ್ತಾಗ್ತದೆ. ಅದಕ್ಕೆ ನಮ್ಮ ಹೋರಾಟ ತನಿಖಾಧಿಕಾರಿಗಳು ಯಾರಿದ್ದಾರೆ ಅವರ ವಿರುದ್ಧ. ತನಿಖಾಧಿಕಾರಿಗಳನ್ನು ಸರಿಯಾಗಿ ವಿಚಾರಣೆ ಮಾಡಿದರೆ ಅವರಿಗೆ ಯಾರು ಒತ್ತಡ ಹಾಕಿದ್ದಾರೆ ಆ ಒತ್ತಡ ಹಾಕಿದವರನ್ನು ಖಂಡಿತ ಹಿಡಿಯಲಿಕ್ಕೆ ಸಾಧ್ಯ ಉಂಟು. ಆದ್ದರಿಂದ ಈ ಕೇಸನ್ನು ಮುಚ್ಚಿ ಹಾಕಲಿಕ್ಕೆ ಯಾರೆಲ್ಲ ತನಿಖಾಧಿಕಾರಿಗಳು ಅದಕ್ಕೆ ಹೊರಟಿದ್ದಾರೆ ಅವರನ್ನು ಖಂಡಿತ ವಿಚಾರಣೆಗಳಿಗೆ ಪಡಿಸಿ ತಪ್ಪಿದಸ್ಥ ಯಾರು ಅಪರಾಧಿಗಳಿದ್ದಾರೆ ಅವರಿಗೆ ಸರಿಯಾದ ಶಿಕ್ಷೆ ಕೊಡಬೇಕಾಗಿ ನಾವು ಈ ಮೂಲಕ ಪುತ್ತಿಲ ಪರಿವಾರದ ಮೂಲಕ ಕೇಳಿಕೊಳ್ತಾ ಇದ್ದೇವೆ. ಸಮಗ್ರ ತನಿಖೆ ಆಗಲೇಬೇಕು. ಹಾಗೆಯೇ ನ್ಯಾಯ ಎಂಬುದು ಈ ದೇಶದಲ್ಲಿ ಪರಂಪರೆಯಾಗಿ ನಡ್ಕೊಂಡು ಬಂದ ಸಂಗತಿ ಇದು. ಈ ನ್ಯಾಯ ಈ ಹೆಣ್ಮಗಳಿಗೂ ಕೂಡ ಸಿಗಬೇಕಂತ ಒಂದೇ ಒಂದು ಆಶೆಯನ್ನು ಇಟ್ಕೊಂಡು ನಾವಿಲ್ಲಿ ಬಂದಿದ್ದೀವಿ. ಮೇಡಮ್ ಒಂದು ಮಾತಾಡಿ ಸೌಜನ್ಯಗ ನ್ಯಾಯತಿ ಕೊಡೊಂದು ಪನೊಂದು ಲೈ ಪೊರ್ತೊಡಿಯಾನೆ ಐಕೋಸ್ಕರ ಎಂಕ್ಲು ಪೂರ ಬೈದ. ಮೇಡಮ್ ಇವತ್ತು ಆಸ್ ಎ ಸಿಟಿಸನ್ ಆಫ್ ಇಂಡಿಯಾ ನಾನು ಇವತ್ತು ಬಂದು ಈ ಹೋರಾಟದಲ್ಲಿ ಪಾಲ್ಗೊಳ್ಳದೇ ಇದ್ದರೆ ನಾಳೆ ಆಚರಣೆ ಮಾಡುವಂತಹ ಸ್ವಾತಂತ್ರ್ಯಕ್ಕೆ ಅರ್ಥ ಇಲ್ಲ ಅಂತ ನನಗನ್ಸುತ್ತೆ. ಸೊ ಐ ಜಾಯಿನ್ ಬಿಕಾಸ್ ನನಗೆ ಮಗಳಿದ್ದಾಳೆ, 17 ವರ್ಷದ ನನ್ನ ಅಕ್ಕನ ಮಗಳು ಇದ್ದಾಳೆ. ಜಸ್ಟ್ ಫಾರ್ ದ ಜಸ್ಟಿಸ್ ಎನ್ಕ್ವೈರಿ ಶುಡ್ ಡನ್ ಎಗೇನ್. ಆ ಮಗುವಿಗೆ ಜಸ್ಟಿಸ್ ಸಿಕ್ಕಿದ ಕೂಡಲೇ ನಮ್ಮಂಥ ಎಷ್ಟೋ ತಾಯಂದರಿಗೆ ಮರುಜೀವ ಬಂದಂತಾಗುತ್ತೆ ಮತ್ತು ಇಂಡಿಯನ್ ಜಸ್ಟಿಸ್ ಮೇಲೆ, ಲಾದ ಮೇಲೆ ಬಹಳಷ್ಟು ನಂಬಿಕೆ ಉಳಿಯುತ್ತೆ. ಹಾಗಾಗಿ ಇಟ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ ಟು ಜಾಯಿನ್ ಟುಡೇ. ಎಸ್, ಥ್ಯಾಂಕ್ ಯು. ಸುದ್ದಿ ಸೌಜನ್ಯನಿಗೆ ನ್ಯಾಯ ಸಿಗಬೇಕಂತೇಳಿ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಯಾವ ರೀತಿ ನ್ಯಾಯ ಸಿಗಬೇಕು ಅಂತ ಹೇಳಿದರೆ ಸರ್ಕಾರ ಇದರ ಬಗ್ಗೆ ಮರುತನಿಖೆಗೆ ಅವಕಾಶ ಕೊಟ್ಟು ಮರುತನಿಖೆ ಯಾರು ಈ ಸೌಜನ್ಯ ಮರ್ಡರ್ ದಿವಸ ಯಾರೆಲ್ಲ ತನಿಖಾಧಿಕಾರಿಗಳು ಇದರ ಜೊತೆ ಶಾಮೀಲಾಗಿದ್ದಾರೋ ಅವರನ್ನೆಲ್ಲ ಮುಂದೆ ಇಟ್ಟುಕೊಂಡು ತನಿಖೆಯನ್ನು ಮಾಡಿದಾಗ ಇದು ಏನು ಅಂತೇಳಿ ಜನಗಳಿಗೆ ತಿಳಿಸ್ಬೋದು. ಸರ್ಕಾರ ದಯವಿಟ್ಟು ಮನಸ್ಸು ಮಾಡಿ ಮರು ತನಿಖೆಗೆ ಕೊಡಬೇಕು. ಇದನ್ನು ಏನು ಮಾಡ್ತೀರಿ ಯಾರೇ? ನಮ್ಮ ತಂಗಿ ಸೌಜನ್ಯನಿಗೆ ನೈಜ ಆರೋಪಿಗಳನ್ನು ಅತಿ ಶೀಘ್ರದಲ್ಲಿ ಬಂಧಿಸುವ ಕೆಲಸ ಕಾರ್ಯಗಳಾಗಬೇಕು. ಅಲ್ಲಿವರೆಗೆ ನಮ್ಮ ಹೋರಾಟ ನಿಲ್ಲದು. ಏನು ಮಾಡ್ತೀರಿ ನಿಜ?
ಈನೇ ಬಂಡ ಬೇಡದಲ್ಲೇ ಬಾರಿ ಬೇಜಾರಾಗುತ್ತೆ ಸೌಜನ್ಯ ನಮ್ಮ ಸಹೋದರಿಗೆ ಅಸಹಜ ಸಾವಿನ ಬಗ್ಗೆ ನಮಗೆ ತುಂಬಾ ನೋವಿದೆ. ಅವಳ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರುತ್ತಾ ಸತ್ಯ ಹೊರಗಡೆ ಬರಬೇಕು. ನ್ಯಾಯದ ಹೋರಾಟ ಇದಕ್ಕೆ ನಮ್ಮೆಲ್ಲರ ಬೆಂಬಲ ಕೋರುತ್ತಾ ಸನ್ನಿಧಿಯಲ್ಲಿ ಇರುವಂತಹ ಈ ಹೋರಾಟ ನಿಮ್ಮೆಲ್ಲರ ವಾಹನಗಳ ಚಲನೆ ನಡೀತಾ ಇದೆ. ಜವಾಬ್ದಾರಿಯನ್ನು ತೆಗೆದುಕೊಂಡಂತಹ ಎಲ್ಲ ಪದಾಧಿಕಾರಿಗಳು ಸಾವಿನ ನ್ಯಾಯಕ್ಕಾಗಿ ಮಾತ್ರವಲ್ಲದೆ ಇಡೀ ಸಮಸ್ತ ಸಮಾಜದಲ್ಲಿ ಒಬ್ಬ ಹೆಣ್ಣು ಮಗಳಿಗೆ ಆಗುವಂತ ಅನ್ಯಾಯ ಅದಕ್ಕೆ ಒಂದು ಮನವಿಯನ್ನು ಕೊಡುವ ಮೂಲಕ ವಿಶೇಷವಾದ ಒಂದು ಒತ್ತಡವನ್ನು ತರುವ ನಿಟ್ಟಿನಲ್ಲಿ ಪುತ್ತಿಲ ಪರಿವಾರದ ವತಿಯಿಂದ ಸಮಸ್ತ ಪುತ್ತೂರಿನ ನಾಗರಿಕ ಬಂಧುಗಳ ಕೈ ಜೋಡಣೆಯೊಂದಿಗೆ ಈ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮಕ್ಕೆ ಪುತ್ತೂರಿನ ಎಲ್ಲ ವರ್ತಕ ಬಂಧುಗಳು ತಮ್ಮ ತಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಜೊತೆ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಳ್ಳುವಲ್ಲಿ ಸಾವಿನ ನ್ಯಾಯಕ್ಕಾಗಿ ಮಾತ್ರವಲ್ಲದೆ ಇಡೀ ಸಮಸ್ತ ಸಮಾಜದಲ್ಲಿ ಒಬ್ಬ ಹೆಣ್ಣು ಮಗಳಿಗೆ ಆಗುವಂತ ಅನ್ಯಾಯ ಅದಕ್ಕೆ ಒಂದು ಮನವಿಯನ್ನು ಕೊಡುವ ಮೂಲಕ ವಿಶೇಷವಾದ ಒಂದು ಒತ್ತಡವನ್ನು ಬಹುಶಃ ಇದು ನಮ್ಮ ಈ ಒಂದು ದೇಶದಲ್ಲಿ ಇವತ್ತೇನೋ ಸಮಾಜಕ್ಕೆ ನ್ಯಾಯ ಕೊಡುವಂಥ ವ್ಯವಸ್ಥೆ ನ್ಯಾಯ ಕೊಡದ ಕಾರಣ ಇವತ್ತು ಜನಗಳೇ ಅದರ ವಿರುದ್ಧ ಒಂದು ಹೋರಾಟವನ್ನು ಮಾಡುವುದರ ಮುಖಾಂತರ ನ್ಯಾಯದ ಪರವಾದ ಹೋರಾಟವನ್ನು ಮಾಡುವುದರ ಮುಖಾಂತರ ಇವತ್ತು ಇಲ್ಲಿ ಜನಗಳು ಸೇರಿದ್ದಾರೆ. ವಿವಿಧ ವಿಚಾರವನ್ನು ಹೇಳಬೇಕಾದ್ರೆ ತುಂಬ ವಿಚಾರಗಳಿದೆ. ಆದರೆ ಇವತ್ತು ಸೌಜನ್ಯನ ಪರವಾದ ಒಂದಷ್ಟು ನ್ಯಾಯಗಳು ಬರಬೇಕು. ಇದರ ಮುಖಾಂತರ ಈ ಸಮಾಜದಲ್ಲಿ ಇನ್ನು ಮುಂದಕ್ಕೆ ಈ ರೀತಿಯ ಘಟನೆಗಳು ನಡೆಯಬಾರದು. ವಿಶೇಷವಾಗಿ ಆ ಒಂದು ಹೆಣ್ಣು ಮಗುವಿಗೆ ಅವರು ಯಾರು ಅದನ್ನು ಮಾಡಿದ್ದಾರಾ, ಅಂದರೆ ಯಾರು ಆ ಕೊಲೆ ಮತ್ತು ಅತ್ಯಾಚಾರವನ್ನು ಮಾಡಿದ್ದಾರಾ ಅದರಷ್ಟೇ ಒಂದು ಮೌಲ್ಯವನ್ನು ಯಾರು ಕೊಟ್ಟಿದ್ದಾರೆ ಅಂತ ಹೇಳಿದರೆ ಅದನ್ನು ಮುಚ್ಚಿ ಹಾಕುವಂತಹ ಪೊಲೀಸ್ ಅಧಿಕಾರಿಗಳಿರ್ಬೋದು ಅಥವಾ ಎಲ್ಲ ವ್ಯವಸ್ಥೆಗಳು ಏನು ಮುಚ್ಚಿ ಹಾಕುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅವರಿಗೂ ಸಹ ಇದೇ ರೀತಿಯಾದ ಒಂದು ಆ ಒಂದು ಯಾರು ಆರೋಪಿಗಳಿದ್ದಾರೆ ಅವರಿಗಾಗುವ ಶಿಕ್ಷೆ ಸಹ ಅವರಿಗಾಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ.
ಪುತ್ತಿಲ ತಾಲೂಕಿನ ಪದಾಧಿಕಾರಿಗಳಲ್ಲಿ ಮತ್ತೊಮ್ಮೆ ವಿನಂತಿಸುತ್ತೇವೆ. ಸುಗಮ ಸಂಚಾರ ವ್ಯವಸ್ಥೆಯನ್ನು ನಡೆಸಿಕೊಡುವಲ್ಲಿ ತಾವೆಲ್ಲರೂ ಕಟಿಬದ್ಧರಾಗಿ ನಮ್ಮ ಪೊಲೀಸ್ ಅಧಿಕಾರಿಗಳಿಗೊಂದಿಗೆ ಸಹಕರಿಸಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಸುತ್ತೇವೆ. ಯಾವುದೇ ಕಾರಣಕ್ಕೂ ಸಾರ್ವಜನಿಕ ಬಂಧುಗಳಿಗೆ ನಮ್ಮ ಈ ಪ್ರತಿಭಟನೆಯಿಂದ ತೊಂದರೆ ಆಗದ ರೀತಿಯಲ್ಲಿ ತಾವೆಲ್ಲರೂ ಸಹಕರಿಸಬೇಕು. ಅದಲ್ಲದೆ ಎಲ್ಲ ಸೇರಿರುವಂತಹ ಎಲ್ಲ ಸಮಸ್ತ ನಾಗರಿಕರಲ್ಲಿ ಕೂಡ ಮತ್ತೊಮ್ಮೆ ವಿನಂತಿಸ್ತಾ ಇದ್ದೇವೆ. ಈ ಪ್ರತಿಭಟನಾ ಸಭೆ ಅತ್ಯಂತ ಯಶಸ್ವಿಯಾಗಿ ನಡೆಯಬೇಕಾದ್ರೆ ತಾವೆಲ್ಲರೂ ಅತ್ಯಂತ ಶಾಂತಿ ನಮ್ಮ ರಸ್ತೆಯ ಐಕ್ಯಲಗಳಲ್ಲಿರುವಂತಹ ಒಂದು ಬೇರೆ ಕಾರ್ಯಕ್ರಮ ನಿಟ್ಟಿನಲ್ಲಿ ಪುತ್ತಿಲ ಪರಿವಾರದ ವತಿಯಿಂದ ಸಮಸ್ತ ಪುತ್ತೂರಿನ ನಾಗರಿಕ ಬಂಧುಗಳ ಕೈ ಜೋಡಣೆಯೊಂದಿಗೆ ಈ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮಕ್ಕೆ ಪುತ್ತೂರಿನ ಎಲ್ಲ ವರ್ತಕ ಬಂಧುಗಳು ತಮ್ಮ ತಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಜೊತೆ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಳ್ಳಲಿ. ಸಾವಿನ ನ್ಯಾಯ ಬಹುಶಃ ಇದು ನಮ್ಮ ಈ ಒಂದು ದೇಶದಲ್ಲಿ ಇವತ್ತೇನೋ ಸಮಾಜಕ್ಕೆ ನ್ಯಾಯ ಕೊಡುವಂಥ ವ್ಯವಸ್ಥೆ ನ್ಯಾಯ ಕೊಡದ ಕಾರಣ ಇವತ್ತು ಜನಗಳೇ ಅದರ ವಿರುದ್ಧ ಒಂದು ಹೋರಾಟವನ್ನು ಮಾಡುವುದರ ಮುಖಾಂತರ ನ್ಯಾಯದ ಪರವಾದ ಹೋರಾಟವನ್ನು ಮಾಡುವುದರ ಮುಖಾಂತರ ಇವತ್ತು ಇಲ್ಲಿ ಜನಗಳು ಸೇರಿದ್ದಾರೆ. ಉಳಿದ ವಿಚಾರವನ್ನು ಹೇಳಬೇಕಾದ್ರೆ ತುಂಬ ವಿಚಾರಗಳಿದೆ. ಆದರೆ ಇವತ್ತು ಸೌಜನ್ಯನ ಪರವಾದ ಒಂದಷ್ಟು ನ್ಯಾಯಗಳು ಬರಬೇಕು. ಇದರ ಮುಖಾಂತರ ಈ ಸಮಾಜದಲ್ಲಿ ಇನ್ನು ಮುಂದಕ್ಕೆ ಈ ರೀತಿಯ ಘಟನೆಗಳು ನಡೆಯಬಾರದು. ವಿಶೇಷವಾಗಿ ಆ ಒಂದು ಹೆಣ್ಣು ಮಗುವಿಗೆ ಅವರು ಯಾರು ಅದನ್ನು ಮಾಡಿದ್ದಾರಾ, ಅಂದರೆ ಯಾರು ಆ ಕೊಲೆ ಮತ್ತು ಅತ್ಯಾಚಾರವನ್ನು ಮಾಡಿದ್ದಾರಾ ಅದರಷ್ಟೇ ಒಂದು ಮೌಲ್ಯವನ್ನು ಯಾರು ಕೊಟ್ಟಿದ್ದಾರೆ ಅಂತ ಹೇಳಿದರೆ ಅದನ್ನು ಮುಚ್ಚಿ ಹಾಕುವಂತಹ ಪೊಲೀಸ್ ಅಧಿಕಾರಿಗಳಿರ್ಬೋದು ಅಥವಾ ಎಲ್ಲ ವ್ಯವಸ್ಥೆಗಳು ಏನು ಮುಚ್ಚಿ ಹಾಕುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅವರಿಗೂ ಸಹ ಇದೇ ರೀತಿಯಾದ ಒಂದು ಆ ಒಂದು ಯಾರು ಆರೋಪಿಗಳಿದ್ದಾರೆ ಅವರಿಗಾಗುವ ಶಿಕ್ಷೆ ಸಹ ಅವರಿಗೆ ಆಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇದು ನಾವು ನೋಡ್ತಾ ಇರುವಂತಹ ದೃಶ್ಯಗಳು ದರ್ಬೆ ವೃತ್ತದಲ್ಲಿ ಈಗಾಗಲೇ ಜನರು ಜಮಾಯಿಸ್ತಾ ಇದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಕೂಡ ಇದ್ದಾರೆ ಅನ್ನುವಂಥದ್ದನ್ನು ನಾವು ಗಮನಿಸಬಹುದು. ಹೊತ್ತಿನಿಂದ ಹೊತ್ತಿಗೆ ಸೇರ್ತಾ ಇರುವಂತಹ ಜನರ ಸಂಖ್ಯೆ ಏರಿಕೆ ಆಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬಹುದು. ಎಲ್ಲರೂ ಕೂಡ ಕೈಯಲ್ಲಿ ದಿವಂಗತ ಸೌಜನ್ಯ ಅವರ ಒಂದು ಭಾವಚಿತ್ರವನ್ನು ಹಿಡಿದುಕೊಂಡು ಈ ಒಂದು ನ್ಯಾಯಕ್ಕಾಗಿ ನಡೀತಾ ಇರುವಂತಹ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಅನೇಕರನ್ನ ನಮ್ಮ ಪ್ರತಿನಿಧಿ ದಾಮೋದರ ದೊಂಡೋಲಿ ಅವರು ಮಾತನಾಡಿಸಿದ್ದಾರೆ. ಪುತ್ತಿಲ ಪರಿವಾರದ ಪ್ರಮುಖರಿರ್ಬೋದು, ಪುತ್ತಿಲ ಪರಿವಾರದ ಕಾರ್ಯಕರ್ತರಿರ್ಬೋದು, ಜೊತೆಗೆ ಈ ಒಂದು ಪ್ರತಿಭಟನಾ ಜಾಥಾದಲ್ಲಿ ಪಾಲ್ಗೊಳ್ಳಬೇಕು ಎನ್ನುವಂಥ ನೆಲೆಯಲ್ಲಿ ಬಂದು ಸೇರಿದಂಥ
ಅವರನ್ನು ಕೂಡ ಮಾತಾಡಿಸಿದ್ದಾರೆ. ಎಲ್ಲರೂ ಕೂಡ ಹೇಳಿರುವಂಥದ್ದು ನಾವು ಸೌಜನ್ಯಗೆ ಒಂದು ನ್ಯಾಯ ಸಿಗಬೇಕು ಎನ್ನುವಂತಹ ನೆಲೆಯಲ್ಲಿ ಬಂದು ಸೇರಿಕೊಂಡಿದ್ದೇವೆ, ಒಂದು ಹೋರಾಟವನ್ನ ಮಾಡ್ತಾ ಇದ್ದೇವೆ ಅನ್ನುವಂಥದ್ದು. ಸೊ ಈಗಾಗಲೇ ಯಾವ ರೀತಿ ನಡೆಯುತ್ತೆ ಅನ್ನುವಂಥದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಒಂದು ರೀತಿ ಮೌನ ಪ್ರತಿಭಟನೆಯ ಮೂಲಕ ಈ ಒಂದು ಜಾಥಾ ನಡೆಯುತ್ತೆ ಅನ್ನುವಂತಹ ಮಾಹಿತಿಯನ್ನ ಕೂಡ ಪುತ್ತಿಲ ಪರಿವಾರದ ಪ್ರಮುಖರು ಮಾತಾಡ್ತಾ ಇದ್ದಂತಹ ಕೂಡ ಆರಂಭವಾಗಿಲ್ಲ. ನಾವು ಅಲ್ಲಿನ ದೃಶ್ಯಾವಳಿಗಳನ್ನೇ ನೋಡ್ತಾ ಇದ್ದೇವೆ. ದರ್ಬೆ ವೃತ್ತದಲ್ಲಿ ಸೇರ್ತಾ ಇರುವಂತಹವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಆರಂಭಿಕ ದೃಶ್ಯಗಳನ್ನ ಕೂಡ ನಿಮಗೆ ತೋರಿಸ್ತಾ ಇದ್ದೇವೆ. ಇದು ಅಲ್ಲಿ ಮೆರವಣಿಗೆ ಆರಂಭ ಅಂದ್ರೆ ಜನರು ಸೇರ್ತಾ ಇದ್ದಂತಹ ಆರಂಭದಲ್ಲಿ ಕಂಡು ಬಂದಂತಹ ದೃಶ್ಯಗಳು, ಅದರ ಜೊತೆಗೆ ಈಗಿನ ದೃಶ್ಯಗಳನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೇವೆ. ಇದು ಅಲ್ಲಿ ಸೇರ್ತಾ ಇರುವಂತಹ ಜಮಾವಣೆ ಆಗ್ತಾ ಇರುವಂತಹ ಜನರ ಸಂಖ್ಯೆ. ಸಮಸ್ತ ಪುತ್ತೂರಿನ ನಾಗರಿಕ ಬಂಧುಗಳ ಕೈ ಜೋಡಣೆಯೊಂದಿಗೆ ಈ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮಕ್ಕೆ ಪುತ್ತೂರಿನ ಎಲ್ಲ ವರ್ತಕ ಬಂಧುಗಳು ತಮ್ಮ ತಮ್ಮ ಅಮೂಲ್ಯವಾದ ಸಮಯವನ್ನ ನಮ್ಮ ಜೊತೆ ಸೇರಿಕೊಂಡು ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಿಕೊಳ್ಳುವಲ್ಲಿ ಸಾವಿನ ನ್ಯಾಯಕ್ಕಾಗಿ ಬಹುಶಃ ಇದು ನಮ್ಮ ಈ ಒಂದು ದೇಶದಲ್ಲಿ ಇವತ್ತೇನೋ ಇದು ನಾವು ನೋಡ್ತಾ ಇರುವಂತಹ ದೃಶ್ಯಗಳು ದರ್ಬೆ ವೃತ್ತದಲ್ಲಿ ಈಗಾಗಲೇ ಜನರು ಜಮಾಯಿಸ್ತಾ ಇದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಕೂಡ ಇದ್ದಾರೆ ಅನ್ನುವಂಥದ್ದನ್ನ ನಾವು ಗಮನಿಸಬಹುದು. ಹೊತ್ತಿನಿಂದ ಹೊತ್ತಿಗೆ ಸೇರ್ತಾ ಇರುವಂತಹ ಜನರ ಸಂಖ್ಯೆ ಏರಿಕೆ ಆಗ್ತಾ ಇದೆ ಅನ್ನುವಂಥದ್ದನ್ನ ಕೂಡ ನಾವು ಗಮನಿಸಬಹುದು. ಎಲ್ಲರೂ ಕೂಡ ಕೈಯಲ್ಲಿ ಸಾವಿನ ನ್ಯಾಯಕ್ಕಾಗಿ ಮಾತ್ರವಲ್ಲದೆ ಇಡೀ ಸಮಸ್ತ ಸಮಾಜದಲ್ಲಿ ಒಬ್ಬ ಹೆಣ್ಣು ಮಗಳಿಗೆ ಆಗುವಂತ ಅನ್ಯಾಯ ಅದಕ್ಕೆ ಒಂದು ಮನವಿಯನ್ನು ಕೊಡುವ ಮೂಲಕ ವಿಶೇಷವಾದ ಒಂದು ಒತ್ತಡವನ್ನ ತರುವ ನಿಟ್ಟಿನಲ್ಲಿ ಪುತ್ತಿಲ ಪರಿವಾರದ ವತಿಯಿಂದ ಸಮಸ್ತ ಪುತ್ತೂರಿನ ನಾಗರಿಕ ಬಂಧುಗಳ ಕೈ ಜೋಡಣೆಯೊಂದಿಗೆ ಈ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮಕ್ಕೆ ಪುತ್ತೂರಿನ ಎಲ್ಲ ವರ್ತಕ ಬಂಧುಗಳು ತಮ್ಮ ತಮ್ಮ ಅಮೂಲ್ಯವಾದ ಸಮಯವನ್ನ ನಮ್ಮ ಜೊತೆ ಸೇರಿಕೊಂಡು ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಿಕೊಳ್ಳುವಲ್ಲಿ ಸಾವಿನ ನ್ಯಾಯಕ್ಕಾಗಿ ಬಹುಶಃ ಇದು ನಮ್ಮ ಈ ಒಂದು ದೇಶದಲ್ಲಿ ಇಡೀ ಸಮಸ್ತ ಸಮಾಜದಲ್ಲಿ ಒಬ್ಬ ಹೆಣ್ಣು ಮಗಳಿಗೆ ಆಗುವಂತ ಅನ್ಯಾಯ ಅದಕ್ಕೆ ಒಂದು ಮನವಿಯನ್ನು ಕೊಡುವ ಮೂಲಕ ವಿಶೇಷವಾದ ಒಂದು ಒತ್ತಡವನ್ನ ತರುವ ನಿಟ್ಟಿನಲ್ಲಿ ಪುತ್ತಿಲ ಪರಿವಾರದ ವತಿಯಿಂದ ಸಮಸ್ತ ಪುತ್ತೂರಿನ ನಾಗರಿಕ ಬಂಧುಗಳ ಕೈ ಜೋಡಣೆಯೊಂದಿಗೆ ಈ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮಕ್ಕೆ ಪುತ್ತೂರಿನ ಎಲ್ಲ ವರ್ತಕ ಬಂಧುಗಳು ತಮ್ಮ ತಮ್ಮ ಅಮೂಲ್ಯವಾದ ಸಮಯವನ್ನ ನಮ್ಮ ಜೊತೆ ಸೇರಿಕೊಂಡು ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಿಕೊಳ್ಳುವಲ್ಲಿ ಸಾವಿನ ನ್ಯಾಯಕ್ಕಾಗಿ ಮಾತ್ರವಲ್ಲದೆ ಇಡೀ ಸಮಸ್ತ ಸಮಾಜದಲ್ಲಿ ಒಬ್ಬ ಹೆಣ್ಣು ಮಗಳಿಗೆ ಆಗುವಂತ ಅನ್ಯಾಯ ಅದಕ್ಕೆ ಒಂದು
ಕೊಡುವ ಮೂಲಕ ವಿಶೇಷವಾದ ಒಂದು ಒತ್ತಡವನ್ನು ತರುವ ನಿಟ್ಟಿನಲ್ಲಿ ಪುತ್ತಿಲ ಪರಿವಾರದ ವತಿಯಿಂದ ಸಮಸ್ತ ಪುತ್ತೂರಿನ ನಾಗರಿಕ ಬಂಧುಗಳ ಕೈಜೋಡಣೆಯೊಂದಿಗೆ ಈ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮಕ್ಕೆ ಪುತ್ತೂರಿನ ಎಲ್ಲ ವರ್ತಕ ಬಂಧುಗಳು ತಮ್ಮ ತಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಜೊತೆ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಳ್ಳುವಲ್ಲಿ ಸೌಜನ್ಯಲ ಸಾವಿನ ನ್ಯಾಯಕ್ಕಾಗಿ ಮಾತ್ರವಲ್ಲದೆ ಇಡೀ ಸಮಸ್ತ ಸಮಾಜದಲ್ಲಿ ಒಬ್ಬ ಹೆಣ್ಣು ಮಗಳಿಗೆ ಆಗುವಂತ ಅನ್ಯಾಯ ಅದಕ್ಕೆ ಒಂದು ಮನವಿಯನ್ನು ಕೊಡುವ ಮೂಲಕ ವಿಶೇಷವಾದ ಒಂದು ಒತ್ತಡವನ್ನು ತರುವ ನಿಟ್ಟಿನಲ್ಲಿ ಪುತ್ತಿಲ ಪರಿವಾರದ ವತಿಯಿಂದ ಸಮಸ್ತ ಪುತ್ತೂರಿನ ನಾಗರಿಕ ಬಂಧುಗಳ ಕೈಜೋಡಣೆಯೊಂದಿಗೆ ಈ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮಕ್ಕೆ ಪುತ್ತೂರಿನ ಎಲ್ಲ ವರ್ತಕ ಬಂಧುಗಳು ತಮ್ಮ ತಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಜೊತೆ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸುತ್ತಾರೆ. ಕರಾಳ ಘಟನೆಯನ್ನು ಖಂಡಿಸಿ ಇನ್ನು ಕೂಡ ಆ ಒಂದು ಹುಡುಗಿಗೆ ನ್ಯಾಯವನ್ನ ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ ಎನ್ನುವಂತಹ ಘಟನೆ ಒಟ್ಟು ಪುತ್ತಿಲ ಪರಿವಾರದ ಸಮಾಜದ ಎಲ್ಲ ಜನರ ಮನಸ್ಸಿನಲ್ಲಿ ಕರಾಳವಾಗಿ ಈಗ ಆ ಛಾಯೆಯನ್ನ ಆವರಿಸಿದೆ. ಆ ಒಂದು ಹೆಣ್ಣಿಗೆ ಆ ಮನೆಯವರಿಗೆ ನ್ಯಾಯವನ್ನ ಒದಗಿಸಿಕೊಡಬೇಕು. ಮುಂದಿನ ದಿನಗಳಲ್ಲಿ ಇಂತಹ ಕರಾಳ ಘಟನೆಗಳು ಒಟ್ಟು ಈ ಜನಮಾನಸದಲ್ಲಿ ಆಗಬಾರದು ಎನ್ನುವಂತಹ ನಿಟ್ಟಿನಲ್ಲಿ ಹಾಗೂ ಇಂತಹ ಘಟನೆಗಳು ಮರುಕಳಿಸಿದಂತಹ ಸಂದರ್ಭದಲ್ಲಿ ತಕ್ಷಣ ಏನು ಇಲಾಖೆಗಳು ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಇವತ್ತಿನ ಪ್ರತಿಭಟನೆಯನ್ನು ಆಯೋಜನೆ ಮಾಡಿದ್ದೇವೆ. ಅತ್ಯಂತ ಸಜ್ಜನ ಬಂಧುಗಳು ನಮ್ಮೊಂದಿಗೆ ಸೇರಿಸಿ ಅತ್ಯಂತ ದೊಡ್ಡ ಮಟ್ಟಿನ ಆಗ್ರಹವನ್ನ ಮಾಡ್ತಾ ಇದ್ದೇವೆ. ಏನು ಸೂಕ್ತ ರೀತಿಯಲ್ಲಿ ಆದಷ್ಟು ಬೇಗ ಮತ್ತೆ ಮರು ತನಿಖೆಯನ್ನು ಮಾಡಬೇಕು. ಅದಲ್ಲದೆ ಏನು ಈಗಾಗಲೇ CBI ವಿಶೇಷ ನ್ಯಾಯಾಲಯ ಪರಿಗಣಿಸಿದೆ. ಯಾರ್ಯಾರು ಅಧಿಕಾರಿಗಳು ಅಥವಾ ಏನು ವೈದ್ಯಾಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅವರನ್ನು ಆದಷ್ಟು ಬೇಗ ಕೆಲಸದಿಂದ ವಜಾಗೊಳಿಸಿ ಅವರನ್ನು ಕೂಡ ಆದಷ್ಟು ಬೇಗ ತನಿಖೆಗೆ ಒಳಪಡಿಸಿ ಸತ್ಯಾಸತ್ಯತೆಯನ್ನು ಈ ಜಗತ್ತಿಗೆ ತಿಳಿಯಪಡಿಸಬೇಕು ಎನ್ನುವಂತಹ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಏನು ಆ ಭಾಗದಲ್ಲಿ ಇರುವಂತಹ ಭಯಮುಕ್ತ ವಾತಾವರಣವನ್ನು ಕೊನೆಗಾಣಿಸಿ ಆ ಭಾಗದಲ್ಲಿರುವಂತಹ ಜನರಿಗೆ ಅತ್ಯಂತ ಸುಸೂತ್ರವಾಗಿ ಜೀವನವನ್ನು ನಡೆಸಲು ಅವಕಾಶವನ್ನು ಮಾಡಿಕೊಡ್ಬೇಕಂತ ಸರ್ಕಾರವನ್ನು ಒತ್ತಾಯ ಮಾಡಿಕೊಳ್ಳುತ್ತಾ ಅದೇ ರೀತಿ ಮಾಧ್ಯಮದವರ ಹತ್ರ ಕೂಡ ಮನವಿಯನ್ನು ಮಾಡ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಈ ಒಂದು ಘಟನೆ ಅತ್ಯಂತ ಏನು ಅಂತ್ಯವನ್ನು ಕಾಣಬೇಕಂತ ಹೇಳಿದ್ರೆ ಯಾಕಂತ ಹೇಳಿದ್ರೆ ಇದರ ಬಗ್ಗೆ ಸತ್ಯಾಸತ್ಯತೆಯನ್ನು ತಿಳಿಯುವಂತಹ ನಿಟ್ಟಿನಲ್ಲಿ ಈ ಹೋರಾಟದ ಜೊತೆಗೆ ಮಾಧ್ಯಮಗಳು ಕೂಡ ಕೈ ಜೋಡಿಸಿ ನಮ್ಮೊಂದಿಗೆ ಕೈ ಜೋಡಿಸಬೇಕು ಎನ್ನುವಂಥ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ನಾನು ಈ ಮೂಲಕ ಏನು ಆದಷ್ಟು ಬೇಗ ತಕ್ಷಣ ಇದಕ್ಕೊಂದು ಸತ್ಯಾಸತ್ಯತೆಯನ್ನು ತಿಳಿದು ನ್ಯಾಯವನ್ನು ಏನು ಆ ಮನೆಗೆ ನೀಡಿ ಆ ಏನು ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆಯನ್ನು ಕೊಡಬೇಕಂತ ನಾವು ಕೇಳ್ತಾ ಇದ್ದೇವೆ. ಪುತ್ತಿಲ ಪರಿವಾರದವರು ಬಹಳ ಸಂಖ್ಯೆಯಲ್ಲಿ ದರ್ಬೆಯ ಸರ್ಕಲ್ನಲ್ಲಿ ಸೇರಿರುವಂಥ ನಿಮಗೆ ತೋರಿಸ್ತಾ ಇದ್ದೀವಿ. ಬಹಳಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಪುತ್ತಿಲ ಪರಿವಾರದವರು ಸೇರಿರುವಂಥದ್ದು, ಬಹಳಷ್ಟು ಜನ ಇಲ್ಲಿ ಸೇರಿರುವಂಥದ್ದು ಮಾತ್ರವಲ್ಲ, ಸೌಜನ್ಯನ ಫ್ಲೆಕ್ ಕಾರ್ಡನ್ನು ಹಿಡ್ಕೊಂಡಿದ್ದಾರೆ. ಫ್ಲೆಕ್ ಕಾರ್ಡನ್ನು ಕೈಯಲ್ಲಿ ಹಿಡ್ಕೊಂಡು ಅವರು ಸಂಪೂರ್ಣವಾಗಿ ಹೋರಾಟವನ್ನು ಇಲ್ಲಿಂದ ಬೃಹತ್ ಪ್ರತಿಭಟನಾ ಜಾಥವನ್ನು ನಡೆಸಲಿರುವಂಥವರು. ಇಲ್ಲಿಗ ಎಲ್ಲರೂ ಕೂಡ ಒಂದು ಫ್ಲೆಕ್ ಕಾರ್ಡ್ಗಳನ್ನು ಹಿಡಿದುಕೊಂಡಿರ್ಬೋದು, ಕೇಸರಿ ಧ್ವಜವನ್ನು ಹಾಕಿಕೊಂಡಿದ್ದಿರ್ಬೋದು. ಅಲ್ಲಿ ಮಹಿಳೆಯರು ಕೂಡ ಬಹಳಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಸೇರಿರುವಂಥದ್ದು. ಅವರೆಲ್ಲರೂ ಕೂಡ ಸೌಜನ್ಯಗೆ ನ್ಯಾಯ ಸಿಗಬೇಕು ಅನ್ನುವಂತಹ ಒಂದೇ ಒಂದು ಉದ್ದೇಶದಿಂದ ಈ ಒಂದು ಬೃಹತ್ ಪ್ರತಿಭಟನಾ ರ್ಯಾಲಿ ಅಥವಾ ಮೌನ ಜಾಥವನ್ನು ಹಮ್ಮಿಕೊಂಡಿದ್ದಾರೆ. ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ನಾವು ಸಾಕ್ತೇವೆ ಅನ್ನುವಂಥದ್ದನ್ನು ಪುತ್ತಿಲ ಪರಿವಾರದ ಪ್ರಮುಖರು ಕೂಡ ನಮಗೆ ತಿಳಿಸಿರುವಂಥದ್ದು. ಇದೀಗ ಬಹಳಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಜನ ಸೇರಿರುವಂಥ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಜೊತೆಗೆ ಇನ್ನೂ ಕೂಡ ಜನರು ಆಗಮಿಸ್ತಾ ಇದ್ದಾರೆ. ಇನ್ನೂ ಕೂಡ ಬಹಳಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಜನ ಸೇರಿ ಈ ಒಂದು ಪ್ರತಿಭಟನಾ ರ್ಯಾಲಿ ನಡೀಲಿಕ್ಕೆ ಇದೆ. ಇಲ್ಲಿಂದ ಪೇಟೆಯ ತನಕ ನಡೆದು ಪೇಟೆಯಲ್ಲಿ ಸುಮಾರು 10ರಿಂದ 15ರಿಂದ 20 ನಿಮಿಷಗಳ ಕಾಲದ ಚಿಕ್ಕ ಕಾರ್ಯಕ್ರಮದ ಮೂಲಕ ಈ ಒಂದು ರ್ಯಾಲಿ ಸಂಪನ್ನಗೊಳ್ಳಿಕ್ಕಿದೆ. ಪ್ರಮುಖವಾಗಿ ಈ ಒಂದು ರ್ಯಾಲಿಯ ಉದ್ದೇಶ ಕೇವಲ ಇಷ್ಟೇ, ಸೌಜನ್ಯಗಳಿಗೆ ನ್ಯಾಯ ಸಿಗಬೇಕು, ಸೌಜನ್ಯ ಕುಟುಂಬಸ್ಥರಿಗೆ ನ್ಯಾಯ ಸಿಗಬೇಕು ಅನ್ನುವಂಥ ದೃಷ್ಟಿಕೋನದಲ್ಲಿ ಮಾಡ್ತಾ ಇರುವಂತಹ ಈ ರ್ಯಾಲಿಗೆ ಸೇರಿರುವಂತಹ ಜನಸ್ತೋಮವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಇದೀಗ ಬಹಳಷ್ಟು ಸಂಖ್ಯೆಯಲ್ಲಿ ಸೇರಿರುವಂಥದ್ದು. ಬಹಳಷ್ಟು ಜನ ಭಗವಧ್ವಜವನ್ನು ಹಿಡಿದು ಸಾಕ್ತಾ ಇದ್ರೆ, ಮತ್ತೊಂದಷ್ಟು ಜನ ಸೌಜನ್ಯನ ಫ್ಲೆಕ್ ಕಾರ್ಡನ್ನು ಹಿಡಿದುಕೊಂಡು ಸಾಕ್ತಾ ಇದ್ದಾರೆ. ಇದೀಗ ಸಹಸ್ರ ಸಂಖ್ಯೆಯಲ್ಲಿ ಇಲ್ಲಿ ಸೇರ್ತಾ ಇದ್ದಾರೆ. ಎಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಒಂದೇ ಧ್ಯೇಯೋದ್ದೇಶಗಳೊಂದಿಗೆ ಪೇಟೆಯತ್ತ ಸಾಗ್ಲಿಕ್ಕಿದ್ದಾರೆ. ಇದೀಗ ನಾವು ಸಂಪೂರ್ಣ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ದರ್ಬೆ ಸರ್ಕಲ್ನ ಸುತ್ತಮುತ್ತ ಬಹಳಷ್ಟು ಸಂಖ್ಯೆಯಲ್ಲಿ ಯುವಕರಿರ್ಬೋದು, ಪುರುಷರು, ಮಹಿಳೆಯರು ಎಲ್ಲರೂ ಕೂಡ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿರುವಂಥದ್ದನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇದೀಗ
ಇಲ್ಲಿ ಕೇವಲ ದರ್ಬೆ ಸರ್ಕಲ್ ಸುತ್ತಮುತ್ತ ಮಾತ್ರವಲ್ಲ, ಬಸ್ ಸ್ಟ್ಯಾಂಡಿನ ಸಮೀಪವೂ ಕೂಡ ನೆರಳಲ್ಲಿ ಬಹಳಷ್ಟು ಜನ ಆಶ್ರಯವನ್ನು ಪಡ್ಕೊಂಡಿದ್ದಾರೆ. ಅವರೆಲ್ಲರೂ ಕೂಡ ಈಗ ಒಟ್ಟಾಗಿ ಒಂದಾಗಿ ಇಲ್ಲಿಂದ ದರ್ಬೆಯಿಂದ ಪೇಟೆಯ ತನಕ ಬೃಹತ್ ಜಾಥಾದಲ್ಲಿ ಪಾಲ್ಗೊಳ್ಳಲಿಕ್ಕೆ ಇದ್ದಾರೆ. ಧನುಷ್ ಜೊತೆಗೆ ದಾಮೋದರ ದೊಂಡಲೆ, ಸುದ್ದಿ ನ್ಯೂಸ್, ದರ್ಬೆ. ಪುತ್ತಿಲ ಪರಿವಾರ ಸಂಘ ಪ್ರಸನ್ನ ಮಾಸ್ತರ್ ಅವರು ಮತ್ತು ಶ್ರೀಯುತ ಅರುಣ್ ಕುಮಾರ್ ಪತ್ತಿಲರವರ ಮುಂದಾಳತ್ವದಲ್ಲಿ ಈ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಕಾರ್ಯಕ್ರಮ ದರ್ಬೆ ವೃತ್ತದಿಂದ ಪ್ರಾರಂಭ ಆಗಲಿಕ್ಕಿದೆ. ಈಗಾಗಲೇ ಸೂಚನೆ ನೀಡಿರುವಂತೆ ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಮ್ಮೆಲ್ಲರ ಸಹೋದರಿ ಕುಮಾರಿ ಸೌಜನ್ಯಲ ಭಾವಚಿತ್ರ ಇರುವ ಬ್ಯಾನರ್ ಪ್ರಾರಂಭದ ಪಾದಯಾತ್ರೆಯಲ್ಲಿ ಎತ್ತ ಉದ್ದೇಶದ ಬಣ್ಣ 11 ವರ್ಷ ಹಿಡ್ದು ದುಮ್ಮು ಆಯ್ನ ಈ ಸೌಜನ್ಯ ಕೊಲೆ ಹಿಡ್ದು ಒಂಜಿ ನಿರಪರಾಧಿ ಅಪರಾಧಿ ಮಂತದ್ದು 11 ವರ್ಷ ಜೈಲಿದ್ದೆ ಇತ್ತ ಬಿದೈ ಬೈದೆ ಈ ಸಿಚುವೇಶನ್ ಹಿಡು ಏರು ಇಂಚಿನ ತಪ್ಪು ಬಂದಿದ್ದೇರು ಅಕ್ಲೆ ಇತ್ತೆಲ್ಲ ಬಿದೈ ತಿರ್ಗೊಂದುಲ್ಲೇರು ಅಕ್ಲೇನು ಈತ ಮುಟ್ಟ ಒಂದು ಎನ್ಕ್ವೈರಿ ಮನ್ಪುಣ ಅಂಚಿನ ಊಲ ಬೇಲೆ ನಡೆದೊಂದಿಚ್ಚಿ ಫಸ್ಟ್ ದಾದ ಪೊಟ್ಟು ಪಂಡ ಗೌರ್ಮೆಂಟ್ ಈ ಕೇಸನ್ನು ರೀಓಪನ್ ಬಂದದ್ದು ಏರು ಈ ಅನ್ಯಾಯ ಬಂದಿದ್ದೇರು ಅಕ್ಲ ಪ್ರತಿಯೊರಿಯಾಗಲ ಶಿಕ್ಷೆ ಅವ್ಡು ಬಂದು ಎಂಕ್ಲ ಉದ್ದೇಶ ಅವೇ ಅಪ್ನು ಈ ಗೌರ್ಮೆಂಟ್ ಇತ್ತೆ ಮೇಯ್ನ್ ಆದ ರಾಜ್ಯ ಸರ್ಕಾರ ಆಯ್ನಾತ್ ಬೇಗ ಈ ವಿಷಯನು ಬೇಗದೊಂದು ಕೇಸ್ ರೀಓಪನ್ ಬಂದ್ಬಿಟ್ಟು ಬಂದು ಎಂಕ್ಲ ಆಗ್ರಹ.
ಅಣ್ಣ ನೆಟ್ಟು ಭರತಿನ ಕಲೆ ಬರೀ ಹೆಣ್ಣಲ್ಲ ಸೌಜನ್ಯ ಶಕ್ತಿ ದಯಬಂಡ ಯಾನೊಂದು ಏಡಲ ಒಂಜಿ ಉಡುಪಿಡ್ದು ಬೈದೆ ದಯಬಂಡ ಈ ಶಕ್ತಿಗೆ ಒಂಜಿ ನ್ಯಾಯ ತಿಕ್ಕೊಡು ಬಂದು ಆಸೆಡ್ ಮೂಲು ಸೇರ್ದಿನ ಮಾತ ಜವನಿಯರ್ನ ಒಂಜೆ ನಾಕಲ್ನ ಜೋಕುಲ್ನ ಪೂರ ಆಸೆ ಮನಸ್ಸರಿಪ್ನ ಒಂಜೆ ಆಸೆ ಒಂಜೆ ಬೇನೆ ಸೌಜನ್ಯಗೆ ಒಂಜಿ ಜಸ್ಟಿಸ್ ತಿಕ್ಕೊಡು ಬಂದು ನಾವು ದಿಕ್ಕಿನೆಟ್ಟ ಎಂಕ್ಲ ಹೋರಾಟ ಖಂಡಿತವಾದ್ಲ ಉಂಡು ಊರುಡು ಪರ ಊರುಡ್ಲ ಮಸ್ತ್ ಸಪೋರ್ಟ್ ಮಂತುಂದುಲ್ಲೇರು ಈ ಹೋರಾಟಕ್ಕೆ ಮಾತ ಸೇರಿದ್ರೆ ಮಾತ ಜನಕ್ಲನ ಆಸೆ ಇಪ್ನ ಒಂಜೆ ಜಸ್ಟಿಸ್ ಫಾರ್ ಸೌಜನ್ಯ ಅಲ್ಲಿಗೆ ನ್ಯಾಯ ತಿಕ್ಕೊಡೆ ನ್ಯಾಯ ತಿಕ್ಕಿನೆಕ್ಲೆಟ್ಟ ಎಂಕ್ಲ ಹೋರಾಟ ಖಂಡಿತವಾದ್ಲ ಇಪ್ಪುಂಡು ಇಂದು ಕಾಲಿ ಜನ ಸೇರ್ನತ್ ಇಂದು ಸರ್ಕಾರ ಮುಟ್ಟೋಡು ಕಾಲಿ ನ್ಯೂಸ್ಡು ಕಾಲಿ ಬರ್ಪಣತ್ ಈ ನ್ಯೂಸ್ ತೋದು ಎಂಕ್ಲೆ ಜಸ್ಟಿಸ್ ತಿಕ್ಕೊಡು ಎಂಕ್ಲೆ ಕಾಲಿ ಕಾಟಾಚಾರಕ್ಕೆ ಆತನ ಬೇಲೆಜ್ಜಂದೆ ದಾಲೆಜ್ಜಂದಿಡೆ ಬರ್ಪಣತ್ ಎಂಕ್ಲೆಗೆ ಪೊನ್ನಾಗ ನ್ಯಾಯ ತಿಕ್ಕೊಡು ಅನ್ನೋ ಉದ್ದೇಶ ಮನಸ್ಸುಡು ಮಸ್ತ್ ಬೇನೆ ಉಂಡು ಆ ಪೊನ್ನಾಗ ನ್ಯಾಯ ತಿಕ್ಕಣ ಎಂಕ್ಲ ಮನಸ್ಸದ ಬೇನೆ ಖಂಡಿತವಾದ್ಲ ಬೋದು ಜಸ್ಟಿಸ್ ಫಾರ್ ಸೌಜನ್ಯ. ಪುತ್ತಿರ ಪರಿವಾರದಿಂದ ನಾವು ಸೌಜನ್ಯ ಪರವಾಗಿ ನ್ಯಾಯ ಸಿಗುವವರೆಗೆ ನಿರಂತರ ಹೋರಾಟ ಮಾಡುತ್ತೇವೆ ಎಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಬಗ್ಗೆ ನಾವು ಸೌಮ್ಯ ರೀತಿಯಲ್ಲಿ ಯಾರಿಗೂ ತೊಂದರೆ ಮಾಡದ ರೀತಿಯಲ್ಲಿ ನಾವೊಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಎಂದು ಹೇಳಲು ಬಯಸ್ತಾ ಇದ್ದೇವೆ. ಮತ್ತೊಮ್ಮೆ ವಿನಂತಿಸ್ತಾ ಇದ್ದೇವೆ. ಈ ಪ್ರತಿಭಟನಾ ಸಭೆ ಅತ್ಯಂತ ಯಶಸ್ವಿಯಾಗಿ ನಡೆಯಬೇಕಾದ್ರೆ ತಾವೆಲ್ಲರೂ ಅತ್ಯಂತ ಶಾಂತಿಯುತವಾಗಿ ನಮ್ಮೆಲ್ಲರ ಕೋರಿಕೆ ಒಂದೇ, ನಮ್ಮೆಲ್ಲರ ನಡೆ ಒಂದೇ, ನ್ಯಾಯದ ಕಡೆಗೆ. ಈ ನಿಟ್ಟಿನಲ್ಲಿ ತಾವೆಲ್ಲರೂ ಅತ್ಯಂತ ಶಾಂತಿಯುತವಾಗಿ ಈ ಕಾರ್ಯಕ್ರಮದಲ್ಲಿ ಸಹಕರಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಳ್ಬೇಕಾಗಿ ವಿನಂತಿಸ್ತಾ ಇದ್ದೇವೆ. ರಸ್ತೆಯ ಇಕ್ಕೆಲಗಳಲ್ಲಿರುವಂತಹ ಎಲ್ಲ ಸಜ್ಜನ ಬಂಧುಗಳು, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮೆಲ್ಲರ ನಾಯಕರಾದಂತಹ ಶ್ರೀಯುತ ಅರುಣ್ ಕುಮಾರ್ ಪುತ್ತಿಲರವರು ಆಗಮಿಸುತ್ತಿದ್ದಾರೆ. ಬೆಳಕಿನ ಒಂದು ಕಾರ್ಯಕ್ರಮದ ನಿಮಿತ್ತ ಬೇರೆ ಕಾರ್ಯಕ್ರಮಕ್ಕೆ ತೆರಳಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರ್ತಾ ಇದ್ದಾರೆ. ಬಂದ ತಕ್ಷಣ ನಮ್ಮ ಈ ಎನ್ಫೋರ್ಸ್ಮೆಂಟ್ ವಾಹನದ ಹಿಂದುಗಡೆ ತಾವೆಲ್ಲರೂ ಸಹೋದರ ಸಜ್ಜನ ಬಂಧುಗಳಲ್ಲಿ ವಿನಂತಿ, ತಾಯಂದಿರು ಈ ವಾಹನದ ಮುಂದುಗಡೆ ಬಂದು ನಿಂತ್ಕೋಬೇಕು. ಇಲಾಖೆಗಳಲ್ಲಿರುವಂತಹ ಎಲ್ಲ ನಾಗರಿಕ ಬಂಧುಗಳು ಈ ದರ್ಬೆ ವೃತ್ತದ ಬಳಿ ಬಂದು ಸಹಕರಿಸಬೇಕು. ಒಂದೇ ಸೈಡಲ್ಲಿ ಬಂದು ಸಮಸ್ತ ಸಹೋದರರಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ, ಯಾವುದೇ ಕಾರಣಕ್ಕೂ ಟ್ರಾಫಿಕ್ನಲ್ಲಿ ಅವ್ಯವಸ್ಥೆ ಆಗದ ರೀತಿಯಲ್ಲಿ ಪದಾಧಿಕಾರಿಗಳು ಸಹಕರಿಸಬೇಕು. ಈಗಾಗಲೇ ಭಾಗದಲ್ಲಿ ಇರುವಂತಹ ಭಯಮುಕ್ತ ವಾತಾವರಣವನ್ನು ಹೊರಗಾಣಿಸಿ ಆ ಭಾಗದಲ್ಲಿರುವಂತಹ ಜನರಿಗೆ ಸುಸೂತ್ರವಾಗಿ ಜೀವನವನ್ನು ನಡೆಸಲು ಭಯದಾಯಕ
ಆತ್ಮೀಯ ಸಮಸ್ತ ನಾಗರಿಕ ಬಂಧುಗಳೇ, ಕುಮಾರಿ ಸೌಜನ್ಯಳ ಸಾವಿಗೆ ನ್ಯಾಯ ಒದಗಿಸುವುದಕ್ಕಾಗಿ ಪುತ್ತೂರು ವೃತ್ತದಿಂದ ಪುತ್ತೂರು ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ತನಕ ಬೃಹತ್ ಪಾದಯಾತ್ರೆ ಮತ್ತು ಪ್ರತಿಭಟನಾ ಸಭೆಯನ್ನು ನಡೆಸಲಿಕ್ಕಿದ್ದೇವೆ ಅಂತ ಆಯೋಜನೆ ಮಾಡಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುವ ಮೂಲಕ ನಮ್ಮ ಪುತ್ತೂರು ತಾಲೂಕಿನ ಪುತ್ತಿಲ ಪರಿವಾರದ ಅಧ್ಯಕ್ಷರಾದಂತಹ ಪ್ರಸನ್ನ ಮಾಸ್ಟರ್ ಅವರು ಮತ್ತು ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಶ್ರೀಯುತ ಅರುಣ್ ಕುಮಾರ್ ಪುತ್ತಿಲರವರ ಮುಂದಾಳು ಒಂದೇ 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 ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಕಾರ್ಯಕ್ರಮ ದರ್ಬೆ ವೃತ್ತದಿಂದ ಪ್ರಾರಂಭ ಆಗಲಿಕ್ಕಿದೆ. ಈಗಾಗಲೇ ಸೂಚನೆ ನೀಡಿರುವಂತೆ ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಮ್ಮೆಲ್ಲರ ಸಹೋದರಿ ಕುಮಾರಿ ಸೌಜನ್ಯಳ ಭಾವಚಿತ್ರ ಇರುವ ಬ್ಯಾನರ್ ಪ್ರಾರಂಭದ ಪಾದಯಾತ್ರೆಯಲ್ಲಿ ಮುಂದೆ ಸಾಗ್ತದೆ. ತದನಂತರ ನಮ್ಮ ಜೊತೆ ಸೇರ್ಕೊಂಡಿರುವಂಥ ಎಲ್ಲ ತಾಯಂದಿರು ಸಹೋದರಿಯರ ಸೌಜನ್ಯಳ ಭಾವಚಿತ್ರ ಹಿಡಿದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡಲಿಕ್ಕಿದ್ದಾರೆ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಶ್ರೀಯುತ ಅರುಣ್ ಕುಮಾರ್ ಪುತ್ತಿಲ ಮತ್ತು ಪುತ್ತಿಲ ಪರಿವಾರದ ತಾಲೂಕಿನ ಅಧ್ಯಕ್ಷರು. ರಸ್ತೆಗಳಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಈಗಾಗಲೇ ತಾಲೂಕಿನ ಪದಾಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ದೇವೆ. ಅದರ ಪ್ರಕಾರ ಈ ಕಾರ್ಯಕ್ರಮವನ್ನು ಸುಸೂತ್ರವಾಗಿ ನಡೆಸಿಕೊಂಡು ಹೋಗಲು ತಾಲೂಕಿನ ಪೊಲೀಸ್ ಅಧಿಕಾರಿಗಳಿಗೆ ಸಹಕರಿಸಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಸ್ತಾ ಇದ್ದೇವೆ. ಅನೌನ್ಸ್ಮೆಂಟ್ ವಾಹನದ अरुण कुमार पुतिला के
वीडियो ऑन करे लाइक ನಾಗರಿಕ ಬಂಧುಗಳೇ, ಈಗಾಗಲೇ ಸೂಚನೆ ನೀಡಿರುವ ರೀತಿಯಲ್ಲಿ ಎಲ್ಲ ಪದಾಧಿಕಾರಿಗಳು ನಿರ್ದೇಶನದಂತೆ ಸೇರಿರುವಂತಹ ಎಲ್ಲ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುವ ಸೂಚನೆ ಬಂಧುಗಳು ಮುಂದುಗಡೆ ಸೌಜನ್ಯದ ಬ್ಯಾನರ್ ಇರುತ್ತೆ, ಅದರ ಹಿಂದುಗಡೆಯಿಂದಲೇ ನಮ್ಮ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ನಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಈಗಾಗಲೇ ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರುವಂತಹ ಶ್ರೀಯುತ ಅರುಣ್ ಕುಮಾರ್ ಆಗಮಿಸಿದ್ದಾರೆ. ಅವ್ರ ಜೊತೆ ವಾಹನಗಳು ಯಾವುದೇ ರೀತಿಯ ವಾಹನ ಸಂಚಾರದಲ್ಲಿ ತೊಂದರೆ ಆಗದ ರೀತಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ಸಹಕರಿಸಬೇಕಾಗಿ ನಮ್ಮಲ್ಲಿ ಮತ್ತೊಮ್ಮೆ ವಿನಂತಿಸ್ತಾ ಇದ್ದೇವೆ. बोलो भारत माता के जय, बोलो भारत माता के जय। ವಿಶೇಷವಾಗಿ ನಮ್ಮ ಅಂಗಡಿ ಮುಂಗಟ್ಟುಗಳನ್ನ ಹೆಚ್ಚು ಕಮ್ಮಿ ಅವರು 10 ಗಂಟೆ ಬಂದ್ ಮಾಡಿ ಆರೋಗ್ಯ ಮೂಲಗಳ ವತಿಯಿಂದ ನ್ಯಾಯಕ್ಕಾಗಿ ಹೋರಾಟದಲ್ಲಿ ಹೋರಾಟ ಮಾಡುವ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಇವತ್ತಿನ ಈ ಪಾದಯಾತ್ರೆ ದೇವರ ಆಶೀರ್ವಾದದಿಂದ ಯಶಸ್ವಿಯಾಗಿ ನಡೆಯಲಿ ಅಂತ ಎಲ್ಲರ ಸಾರ್ವಜನಿಕ ಪರವಾಗಿ ದೇವರಲ್ಲಿ ಪ್ರಾರ್ಥನೆ. ಮಹಾಲಿಂಗೇಶ್ವರ ದೇವರ ಪಾದಾರವಿಂದಕ್ಕೆ ಬಿರಬಲೆ ಮಾತಾಡಲ್ಲ बोतली
ಅದಲ್ಲದೆ ಎಲ್ಲ ಸೇರಿರುವಂತಹ ಎಲ್ಲ ಸಮಸ್ತ ನಾಗರಿಕರಲ್ಲಿ ಕೂಡ ಮತ್ತೊಮ್ಮೆ ವಿನಂತಿಸ್ತಾ ಇದ್ದೇವೆ. ಈ ಪ್ರತಿಭಟನಾ ಸಭೆ ಅತ್ಯಂತ ಯಶಸ್ವಿಯಾಗಿ ನಡೆಯಬೇಕಾದ್ರೆ ತಾವೆಲ್ಲರೂ ಅತ್ಯಂತ ಶಾಂತಿಯುತವಾಗಿ ನಮ್ಮೆಲ್ಲರ ಕೋರಿಕೆ ಮಾತಾ ಅಣ್ಣ ಅಣ್ಣ ಚೂರು ಬಳಿ ಅಣ್ಣ ಚೂರು ಬರಿಕೋಲೇನಾ ಉಮೇಶ್ ಸರಿ ಪಾಡು ಒಮ್ಮೆ ಪಾಡು 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 ನಡೆದಳೆದು ಸರಿ ಸುರಿ ಮಳೆದು ಹೊರದೆ ಕಲುಷಗಳ ನಡೆದಳೆದು ಸಾವಿಗೆ ನ್ಯಾಯ ಒದಗಿಸುವುದಕ್ಕಾಗಿ ಪುತ್ತೂರು ತಾಲೂಕಿನ ಪುತ್ತಿಲ ಪರಿವಾರದ ವತಿಯಿಂದ ಇವತ್ತಿನ ದಿನ ನಾವು ಸರ್ವೆ ವೃತ್ತದಿಂದ ಪುತ್ತೂರು KSRTC ಬಸ್ ಸ್ಟ್ಯಾಂಡ್ ತನಕ ಬೃಹತ್ ಪಾದಯಾತ್ರೆ ಮತ್ತು ಪ್ರತಿಭಟನಾ ಸಭೆಯನ್ನು ನಡೆಸಲಿಕ್ಕಿದ್ದೇವೆ ಅಂತ ಆಯೋಜನೆ ಮಾಡಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಕಾರ್ಯಕ್ರಮವನ್ನು ಕಲುಷಗಳ ನಡೆದಳೆದು ಸರಿಯುತ್ತರ ಸುರಿ ಮಳೆದಳೆದು ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಈ ಪ್ರತಿಭಟನೆಯಲ್ಲಿ ನಾಗರಿಕರು ಯಾವುದೇ ರೀತಿಯ ಸ್ವಯಂ ಪ್ರೇರಿತ ಘೋಷಣೆಗಳನ್ನು ಕೂಗದೆ ನಮ್ಮೆಲ್ಲರ ಬೇಡಿಕೆಯಂತೆ ನಾವು ಅನೌನ್ಸ್ ಮಾಡುವ ಯಾವುದೇ ಒಂದು ಕೂಗಿಗೆ ತಾವು ಸಹಮತವನ್ನು ನೀಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಿದ್ದೇವೆ. ಅತ್ಯಂತ ಶಾಂತಿಯುತವಾಗಿ ನಾವೇನು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಸಮಸ್ತ ಪುತ್ತೂರಿನ ನಾಗರಿಕರಿಗೆ ಯಾವುದೇ ತೊಂದರೆಗಳು ಆಗದ ರೀತಿಯಲ್ಲಿ ಈ ಶಾಂತಿಯುತ ಪ್ರತಿಭಟನೆಯಲ್ಲಿ ತಾವೆಲ್ಲರೂ ಕೈ ಜೋಡಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮವು ಇನ್ನೇನು ಕೆಲವೇ ಸಮಯದಲ್ಲಿ ಪುತ್ತೂರಿನ ಬಸ್ ಸ್ಟ್ಯಾಂಡ್ನಲ್ಲಿ ಸಮಾಪನಗೊಂಡು ಅಲ್ಲಿ ಈ ಪ್ರತಿಭಟನೆಯ ಮುಖ್ಯ ಉದ್ದೇಶದ ಬಗ್ಗೆ ಮಾತಾಡಲಿಕ್ಕಿದ್ದಾರೆ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಶ್ರೀಯುತ ಅರುಣ್ ಕುಮಾರ್ ಪುತ್ತಿಲ ಪರಿವಾರದ ಸಂಸ್ಥಾಪಕರು. ನಮ್ಮೆಲ್ಲರ ಹೋರಾಟ ನ್ಯಾಯದ ಕಡೆಗೆ, ನಮ್ಮ ನಡೆ ನ್ಯಾಯದ ಕಡೆ ಎನ್ನುವ ಒಂದು ಶೀರ್ಷಿಕೆಯೊಂದಿಗೆ ಸಮಸ್ತ ಪುತ್ತೂರಿನ ನಾಗರಿಕರ ಪರವಾಗಿ ಪುತ್ತಿಲ ಪರಿವಾರವು ಸಹೋದರಿ ಸೌಜನ್ಯಳ ಸಾವಿಗೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ವಿಶೇಷವಾದ ಒಂದು ಮನವಿಯನ್ನು ಪುತ್ತೂರಿನ AC ಅವರಿಗೆ ನೀಡಲಿಕ್ಕಿದ್ದಾರೆ. ಪ್ರತಿಭಟನಾ ಸಭೆ ನಡೆದ ನಂತರ ಈ ಕಾರ್ಯಕ್ರಮವನ್ನು ಪುತ್ತೂರು ತಾಲೂಕಿನ ಪರಿವಾರದ ಪದಾಧಿಕಾರಿಗಳು ನಡೆಸಿಕೊಡಲಿಕ್ಕಿದ್ದಾರೆ. ಬೇಕೇ ಪುತ್ತೂರು ತಾಲೂಕಿನ ವರ್ತಕ ಸಹೋದರರು ಈ ಕಾರ್ಯಕ್ರಮಕ್ಕೆ ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ತಮಗೆ ಸಂಪೂರ್ಣ ಸಹಕಾರವನ್ನು ನೀಡ್ತಾ ಇದ್ದೀರಿ. ತಮಗೆ ಮತ್ತೊಮ್ಮೆ
ಸೌಜನ್ಯ ಕುಟುಂಬದ ಪರವಾಗಿ ಮತ್ತು ಪುತ್ತಿನ ಪರಿವಾರ ಪುತ್ತೂರು ತಾಲೂಕಿನ ಸರ್ವ ಸದಸ್ಯರ ಮತ್ತು ಸಮಸ್ತ ನಾಗರಿಕರ ಪರವಾಗಿ ತಮಗೆ ಹೃದಯಾಂತರದ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ತಮ್ಮ ಈ ಸಹಕಾರ, ತಮ್ಮ ಈ ಪ್ರೋತ್ಸಾಹ ಸಮಸ್ತ ನಾಡಿನ ಹಿಂದೂ, ಸಮಸ್ತ ನಾಡಿನ ಸಮಸ್ತ ಜನರ, ಸಮಸ್ತ ಹೆಣ್ಣು ಮಕ್ಕಳ ಹಿತದೃಷ್ಟಿಯಿಂದ, ಸಮಸ್ತ ಸಮಾಜದ ಹೆಣ್ಣು ಮಕ್ಕಳ ಒಂದು ಮಾನ ಪ್ರಾಣ ಎಲ್ಲವನ್ನು ಕಾಪಾಡುವ ನಿಟ್ಟಿನಲ್ಲಿ ತಾವೆಲ್ಲರೂ ಕೈ ಜೋಡಿಸಿ ಈ ಕಾರ್ಯಕ್ರಮಕ್ಕೆ ಅಭೂತಪೂರ್ವವಾದ ಸಹಕಾರವನ್ನು ನೀಡುತ್ತಿದ್ದೀರಿ. ನಿಮ್ಮೆಲ್ಲರ ಸಹಕಾರದಿಂದ ಶಾಂತಿಯುತ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಇದೆ ಎನ್ನುವ ಮಾತಿನೊಂದಿಗೆ ನಮ್ಮೆಲ್ಲರ ಹೋರಾಟ ಬೇಕೇ ಬೇಕು, ಬೇಕೇ ಬೇಕು. ನಮ್ಮ ನಡೆ, ನಮ್ಮ ನಡೆ, ನಮ್ಮ ನಡೆ, ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ. ವಿ ವಾಂಟ್, ವಿ ವಾಂಟ್, ವಿ ವಾಂಟ್. ನಮ್ಮ ನಡೆ, ನಮ್ಮ ನಡೆ, ನಮ್ಮ ನಡೆ ಬೇಕೇ ಬೇಕು, ಬೇಕೇ ಬೇಕು. ಆತ್ಮೀಯ ನಾಗರಿಕ ಸಜ್ಜನ ಬಂಧುಗಳೇ, ಇವತ್ತಿನ ದಿನ ಕಳೆದ 11 ವರ್ಷಗಳ ಹಿಂದೆ ನಮ್ಮೆಲ್ಲರ ಸಹೋದರಿ ಕುಮಾರಿ ಸೌಜನ್ಯಳ ಬರ್ಬರ ಹತ್ಯೆ, ಅದಲ್ಲದೆ 11 ವರ್ಷಗಳ ನಂತರ ತನಿಖೆಯಾದ ನಂತರ ಇದುವರೆಗೆ ಯಾವುದೇ ಕಾರಣಕ್ಕೂ ಆರೋಪಿಗಳನ್ನು ಬಂಧಿಸುವಲ್ಲಿ ನಮ್ಮ ಈ ಸರ್ಕಾರ ಯಶಸ್ವಿಯಾಗಿಲ್ಲ. ಈ ನಿಟ್ಟಿನಲ್ಲಿ ಆರೋಪಿಯನ್ನು ಬಂಧಿಸಿ, ಅಮಾಯಕ ಆರೋಪಿಯನ್ನು ಬಂಧಿಸಿ ಕಳೆದ 11 ವರ್ಷದ ನಂತರ ತೀರ್ಪನ್ನು ನೀಡಿದ್ದಾರೆ. ನಿರಪರಾಧಿ ಅಂತ ಘೋಷಣೆ ಆದ ಮೇಲೆ ನಿಜವಾಗಲೂ ಈ ಸೌಜನ್ಯದ ಆರೋಪಿಯನ್ನ ಬಂಧಿಸುವಲ್ಲಿ ಸಂಪೂರ್ಣ ವಿಫಲವಾಗಿರುವ ಸರ್ಕಾರವನ್ನ ಮತ್ತೊಮ್ಮೆ ಆಗ್ರಹಿಸಿದ ಸಮಸ್ತ ದಕ್ಷಿಣ ಕನ್ನಡದ ಎಲ್ಲ ಸಂಘಟನೆಗಳು, ಅದರಲ್ಲೂ ಪುತ್ತಿನ ಪರಿವಾರ ಪುತ್ತೂರಿನ ತಾಲೂಕಿನ ವತಿಯಿಂದ ಪುತ್ತೂರಿನಲ್ಲಿ ವಿಶೇಷವಾಗಿ ಸರ್ಕಲ್ ಇಂದ ವಿಶೇಷ ಪಾದಯಾತ್ರೆ ಮೂಲಕ ಬೃಹತ್ ಪ್ರತಿಭಟನಾ ಸಭೆಯನ್ನ ಮಾಡಲಿಕ್ಕಿದ್ದೇವೆ. ಈ ಸಭೆಯನ್ನ ಉದ್ದೇಶಿಸಿ ನಮ್ಮೆಲ್ಲರ ನೆಚ್ಚಿನ ಅಂಗಡಿ ಬಂದಾಯ್ತು. ಬೃಹತ್ ಪ್ರತಿಭಟನಾ ಸಭೆಯನ್ನ ಮಾಡಲಿಕ್ಕಿದ್ದೇವೆ. ಈ ಸಭೆಯನ್ನ ಉದ್ದೇಶಿಸಿ ನಮ್ಮೆಲ್ಲರ ನೆಚ್ಚಿನ ಹೊರತೆ ಕಲುಷಗಳ ನಡೆದಳೆದು ಸರಿಯುತ್ತರ ಸುರಿ ಮಳೆಗರೆದು, ಹೊರತೆ ಕಲುಷಗಳ ನಡೆದಳೆದು ಸರಿಯುತ್ತರ ಸುರಿ ಮಳೆಗರೆದು, ಸರ್ವವ್ಯಾಪಿಯಾಗಲಿ ಸಂಕ್ರಮಣ ಕಲುಷಗಳ ನಡೆದಳೆದು ಸರಿಯುತ್ತರ ಸುರಿ ಮಳೆಗರೆದು, ಹೊರತೆ ಕಲುಷಗಳ ನಡೆದಳೆದು ಸರಿಯುತ್ತರ ಸುರಿ ಮಳೆಗರೆದು, ಸರ್ವವ್ಯಾಪಿಯಾಗಲಿ ಸಂಕ್ರಮ
ಸುರಿಮಳೆಗರೆದು ಹೊರದೆ ಕಲುಷಗಳ ನಳೆದಳೆದು ಸರಿಯುತ್ತರ ಸುರಿಮಳೆಗರೆದು ಸರ್ವವ್ಯಾಪಿಯಾಗಲಿ ಸಂಕ್ರಮಣ ದೇಶಕ್ಕಾಗಿ ಹೋರಾಟ ವಿ ವಾಂಟ್ ವಸುಧಾ ಕುಟುಂಬ ರಚಿಸೋಣ ಒಳಗರಿ ತಾಳೇಶೋಣ ದೇಶಕ್ಕಾಗಿ ಹೋರಾಟ ವಿ ವಾಂಟ್ ವಸುಧಾ ಕುಟುಂಬ ರಚಿಸೋಣ ಒಳಗರಿ ತಾಳೇಶೋಣ ದೇಶಕ್ಕಾಗಿ ಹೋರಾಟ ವಿ ವಾಂಟ್ ಉತ್ತೇರ ಪರಿವಾರದಿಂದ ವಸುಧಾ ಕುಟುಂಬ ರಚಿಸೋಣ ಒಳಗರಿ ತಾಳೇಶೋಣ ಸೇವೆಗೆ
ಪುತ್ತಿಲ ಪರಿವಾರ ಪುತ್ತೂರು ಇದರ ವತಿಯಿಂದ ಪುತ್ತೂರಿನ ಎಲ್ಲ ವರ್ತಕ ಬಂಧುಗಳ ಸಹಕಾರದೊಂದಿಗೆ ಅತ್ಯಂತ ಯಶಸ್ವಿಯಾಗಿ ಬೃಹತ್ ಹೋರಾಟ we won ವಸುಧಾ ಕುಟುಂಬ ರಚಿಸೋಣ ಒಳಗರಿ ತಾಳಿಸೋಣ ಹೋರಾಟ we won ವಸುಧಾ ಕುಟುಂಬ ರಚಿಸೋಣ ಒಳಗರಿ ತಾಳಿಸೋಣ ಹೋರಾಟ we won ವಸುಧಾ ಕುಟುಂಬ ರಚಿಸೋಣ ಒಳಗರಿ ತಾಳಿಸೋಣ ಹೋರಾಟ we won ವಸುಧಾ ಕುಟುಂಬ ರಚಿಸೋಣ ಒಳಗರಿ
ಪುತ್ತಿಲ ಪರಿವಾರ ಪುತ್ತೂರು ಇದರ ವತಿಯಿಂದ ಪುತ್ತೂರಿನ ಎಲ್ಲ ವರ್ತಕ ಬಂಧುಗಳ ಸಹಕಾರದೊಂದಿಗೆ ಅತ್ಯಂತ ಯಶಸ್ವಿಯಾಗಿ ಬೃಹತ್ ಹೋರಾಟ we won. ಹೋರಾಟ we won.
want. We want. We want. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಬೇಕೇ ಬೇಕು, ಬೇಕೇ ಬೇಕು. ನಮ್ಮ ನಡೆ ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ. We want, we want, we want. ಬೇಕೇ ಬೇಕು, ಬೇಕೇ ಬೇಕು. ನಮ್ಮ ನಡೆ ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ. We want. ಹೋರಾಟ ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮೆಲ್ಲರ ನೆಚ್ಚಿನ ಸಹೋದರಿ ಸೌಜನ್ಯರ ಸಾವಿಗೆ ಮತ್ತೊಮ್ಮೆ ವಿನಂತಿಸ್ತಾ ಇದ್ದೇವೆ. ನಮ್ಮ ನಡೆ ಯಾವುದೇ ಕಾರಣಕ್ಕೂ ಶೀರ್ಷಿಕೆಯೊಂದಿಗೆ ಸೇರಿರುವಂತಹ ಸಮಸ್ತ ನಾಗರಿಕ ಪ್ರತಿಭಟನಾಕಾರ ಸಂಘಗಳು
ಮಾರ್ಗದ ಮಧ್ಯದಿಂದ ಸ್ವಲ್ಪ ಜಾಗವನ್ನು ಬಿಟ್ಟು ಪ್ರತಿಭಟನಾ ಭಾಷಣ ಮಾಡಲು ಸಹಕಾರ ನೀಡಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತಿದ್ದೇವೆ. ಅದಲ್ಲದೆ ಪೊಲೀಸ್ ಇಲಾಖೆ ಮತ್ತು ಪುತ್ತೂರು ತಾಲೂಕಿನ ಪರಿವಾರದ ಪದಾಧಿಕಾರಿಗಳ ಸೂಚನೆಗೆ ಸಂಪೂರ್ಣ ಸಹಕಾರವನ್ನು ನೀಡಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ಕೇಳಿಕೊಳ್ತಾ ಇದ್ದೇವೆ. ಸೇರಿರುವ ನಾಗರಿಕ ಬಂಧುಗಳು ಆದಷ್ಟು ರೋಡಿನ ಇಕ್ಕೆಲಗಳಲ್ಲಿ ನಿಂತು ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿದ್ದೇವೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರುವಂತಹ ಶ್ರೀಯುತ ಅರುಣ್ ಕುಮಾರ್ ಪುತ್ತಿಲಾರ್ ಅವರು. ಆದಷ್ಟು ವಾಹನ ಏನಾದ್ರೂ ಬಂದ್ರೆ ರೋಡ್ನ ಮಧ್ಯೆ ಸ್ವಲ್ಪ ವಾಹನ ಸಂಚಾರಕ್ಕೆ ಸುಗಮವಾಗಿ ಹೋಗಲು ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿದ್ದೇವೆ. ಸೇರಿರುವಂತಹ ಸಮಸ್ತ ನಾಗರಿಕ ಪ್ರತಿಭಟನಾಕಾರ ಬಂಧುಗಳು ಆದಷ್ಟು ಇದೀಗ ಪುತ್ತೂರು ಬಸ್ ಸ್ಟ್ಯಾಂಡ್ ಬಳಿ ಬೃಹತ್ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತಾಡುವ ಸಂದರ್ಭದಲ್ಲಿ ನಾವೆಲ್ಲ ಸೇರಿದ್ದೇವೆ. ಆದಷ್ಟು ಸೇರಿರುವಂತಹ ಎಲ್ಲ ಸಮಸ್ತ ನಾಗರಿಕರು ತದನಂತರ ಪುತ್ತಿಲ ಪರಿವಾರದ ನಗರಾಧ್ಯಕ್ಷರಾದಂತಹ ಅನಿಲ್ ತೆಂಕಿಲರವರು ವೇದಿಕೆ ಬಳಿ ಬರಬೇಕು. ಅದೇ ರೀತಿ ಪುತ್ತೂರು ತಾಲೂಕಿನ ಪುತ್ತಿಲ ಪರಿವಾರದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಪ್ರಸನ್ನ ಮಾರ್ತರ್ ಅವರು ಕೂಡ ವೇದಿಕೆ ಬಳಿ ಬರಬೇಕು. ನಮ್ಮೆಲ್ಲರ ಪುತ್ತೂರು ತಾಲೂಕಿನ ಪ್ರಧಾನ ಕಾರ್ಯದರ್ಶಿ ಉಮೇಶ್ ಕೋಡಿಬೈಲು ಕೂಡ ವೇದಿಕೆ ಮೇಲೆ ಬರಬೇಕು. ಸೇರಿರುವಂತಹ ಸಮಸ್ತ ನಾಗರಿಕ ಬಂಧುಗಳಲ್ಲಿ ಮತ್ತೊಮ್ಮೆ ವಿನಂತಿಸ್ತಾ ಇದ್ದೇವೆ, ದಯವಿಟ್ಟು ಕುಳಿತುಕೊಳ್ಳೋದು ಬೇಡ, ನಿಂತ್ಕೊಳ್ಳಿ. ನೀವಿದ್ದ ಜಾಗದಲ್ಲಿ ನಿಂತ್ಕೊಂಡು ಒಂದು 10-15 ನಿಮಿಷಗಳ ಕಾಲ ಶಾಂತಿಯುತವಾಗಿ ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪುತ್ತಿಲ ಪರಿವಾರ ತಾಲೂಕಿನ ನಗರಾಧ್ಯಕ್ಷರಾಗಿರುವಂತಹ ಶ್ರೀಯುತ ಅನಿಲ್ ತೆಂಕಿಲರ್ ಅವರು ಕೂಡ ವೇದಿಕೆ ಬಳಿ ಬರಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ದಯವಿಟ್ಟು ಅನಿಲ್ ತೆಂಕಿಲರ್ ಅವರು ಸಭಾ ವೇದಿಕೆ ಬಳಿ ಬರಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ನೆಚ್ಚಿನ ವಾಗ್ಮಿಯಾಗಿರುವಂತಹ ಶ್ರೀಯುತ ಶ್ರೀಕೃಷ್ಣ ಉಪಾಧ್ಯಾಯರವರು ಕೂಡ ಇಲ್ಲಿದ್ರೆ ದಯವಿಟ್ಟು ವೇದಿಕೆ ಬಳಿ ಬರಬೇಕು. ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರುವಂತಹ ಶ್ರೀಯುತ ಅರುಣ್ ಕುಮಾರ್ ಪುತ್ತಿಲರವರು ನಮ್ಮೆಲ್ಲರ ಸಹೋದರಿ ಕುಮಾರಿ ಸೌಜನ್ಯಳ ಸಾವಿಗೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಈ ಪ್ರತಿಭಟನೆಯನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ. ದರ್ಬೆ ವೃತ್ತದಿಂದ ಇದುವರೆಗೆ ಬಸ್ ಸ್ಟ್ಯಾಂಡ್ ಬಳಿಗೆ ನಮ್ಮ ವಿಶೇಷ ಪಾದಯಾತ್ರೆ ಜರುಗಿ ಇದೀಗ ಸಂಪನ್ನಗೊಳ್ತಾ ಇದೆ. ಈ ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ನಮ್ಮೆಲ್ಲರ ನಾಯಕರಾಗಿರುವಂತಹ ಶ್ರೀಯುತ ಅರುಣ್ ಕುಮಾರ್ ಪುತ್ತಿಲರ್ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ.
ಕಿಶೋರ್ ಸರ್ ಚಾಯ್ಸ್ ನೆಟ್ಟು ಕೊಡ್ತಾ ಬನ್ನಿ ಹೋಗೋದು ಕೊಡ್ತಾ ಬನ್ನಿ ದಯವಿಟ್ಟು ಪಾದಯಾತ್ರೆಯಲ್ಲಿ ಬಂದಿರುವಂತಹ ಎಲ್ಲ ಸಮಸ್ತ ನಾಗರಿಕ ಬಂಧುಗಳು ನಮ್ಮ ಪ್ರತಿಭಟನಾ ವೇದಿಕೆ ಮುಂಭಾಗಕ್ಕೆ ಬರಬೇಕು. ಬಸ್ ಸ್ಟ್ಯಾಂಡ್ ನಿಂದ ಇಳಿದು ಬರುವ ಜಾಗದಲ್ಲಿ ಖಾಲಿ ಇದೆ, ಆದಷ್ಟು ಸಹಕರಿಸಿ. ದಯವಿಟ್ಟು ಮಾರ್ಗ ಮಧ್ಯದಿಂದ ಮುಂದಕ್ಕೆ ಬನ್ನಿ. भारत माता की जय, बोलो भारत माता की जय, बोलो भारत माता की जय. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಆರಾಧ್ಯ ಮೂರ್ತಿ ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವರ ಚರಣಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ 11 ವರ್ಷಗಳ ಹಿಂದೆ ಕೊಲೆಯಾಗಿರತಕ್ಕಂತಹ ಅತ್ಯಾಚಾರವಾಗಿರತಕ್ಕಂತಹ ವಿದ್ಯಾರ್ಥಿನಿ ಸೌಜನ್ಯಳ ಸಾವಿಗೆ ನ್ಯಾಯವನ್ನ ಒದಗಿಸಿಕೊಡಬೇಕು. ಈ ಅತ್ಯಾಚಾರ ಮಾಡಿ ಕೊಲೆಯನ್ನ ಮಾಡಿರತಕ್ಕಂತಹ ಕಟುಕರನ್ನ ಶಿಕ್ಷೆಗೆ ಒಳಪಡಿಸಬೇಕು ಮತ್ತು ಮುಂದಿನ ದಿವಸದಲ್ಲಿ ಈ ರೀತಿಯ ಘಟನೆಗಳು ನಮ್ಮ ರಾಜ್ಯದಲ್ಲಿ ಆಗಬಾರದು ಅನ್ನತಕ್ಕಂತಹ ಒಂದೇ ಒಂದು ಯೋಚನೆಯ ನಡುವೆ ಇವತ್ತಿನ ಈ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ನಾವೆಲ್ಲ ಬಂದು ನಿಂತಿದ್ದೇವೆ. ಕಾಲೇಜನ್ನ ಮುಗಿಸಿ ಮನೆಗೆ ಹೋಗತಕ್ಕಂತಹ ಸಂದರ್ಭದಲ್ಲಿ ದುರುಳರು ಅತ್ಯಾಚಾರವನ್ನ ಮಾಡಿ ಆ ಸೌಜನ್ಯರನ್ನ ಕೊಲೆ ಮಾಡ್ತಾರೆ. ನಂತರದ ದಿವಸಗಳಲ್ಲಿ ತನಿಖೆಯನ್ನ ಮಾಡ್ತಾ ಸಂತೋಷ್ ರಾವ್ ಅನ್ನತಕ್ಕಂತ ಒಂದು ಆರೋಪಿ ಎನ್ನುವಂತಹ ನಿಟ್ಟಿನಲ್ಲಿ ಸಂತೋಷ್ ರಾವ್ನ ಬಂಧನ ಆಗುತ್ತೆ. 6 ವರ್ಷಗಳ ಕಾಲ ಜೈಲಿನಲ್ಲಿ ಕೊಳೆತು ಮಾನ ಮರ್ಯಾದೆ ಎಲ್ಲವನ್ನ ಕಳ್ಕೊಂಡಂತಹ ಆ ಸಂತೋಷ್ ರಾವ್ ಮತ್ತೆ ಮೊನ್ನೆಯ ದಿವಸ ಕೋರ್ಟಿನಿಂದ ಆದೇಶ ಬರುತ್ತೆ, ಸಂತೋಷ್ ರಾವ್ ನಿರ್ದೋಷಿ ಪ್ರಕರಣದಲ್ಲಿ ಸಂತೋಷ್ ರಾವ್ ಅಲ್ಲ ಅನ್ನುವಂಥದ್ದು ಮೊನ್ನೆ ಆದೇಶ ಬರುತ್ತೆ. ಆದರೆ ಈ ತಂಗಿಯ ಅತ್ಯಾಚಾರ ಮಾಡಿ ಕೊಲೆ ಮಾಡಿದವರು ಯಾರು? ಆ ಕೊಲೆಯಾದಂತಹ ಸಂದರ್ಭದಲ್ಲಿ ಇರತಕ್ಕಂತಹ ಅಧಿಕಾರಿಗಳು ಯಾರು? ಯಾರು ಈ ಕೊಲೆಯನ್ನ ಮಾಡಿ ಅತ್ಯಾಚಾರವನ್ನ ಮಾಡಿ ಆ ಸೌಜನ್ಯನ ಸಾವಿಗೆ ಕಾರಣ ಯಾರು ಅನ್ನತಕ್ಕಂತಹ ಯಕ್ಷ ಪ್ರಶ್ನೆಯ ನಡುವೆ ಇವತ್ತು ಆಂದೋಲನದ ರೀತಿಯಲ್ಲಿ ಈ ಸಾವಿಗೆ ನ್ಯಾಯವನ್ನ ದೊರಕಿಸಿಕೊಡಬೇಕು ಅನ್ನತಕ್ಕಂತಹ ಯೋಚನೆ ಅಡಿಯಲ್ಲಿ ಪಕ್ಷ ಭೇದ ಜಾತಿ ಎಲ್ಲವನ್ನ ಬರೆದು ಸೌಜನ್ಯನ ಸಾವಿಗೆ ನ್ಯಾಯವನ್ನ ದೊರಕಿಸಿಕೊಡತಕ್ಕಂತಹ ಯೋಚನೆ ಅಡಿಯಲ್ಲಿ ನಾವೆಲ್ಲ ಬಂದು ಸೇರಿದ್ದೇವೆ. ಇವತ್ತು ಸಂತೋಷ್ ರಾವ್ ಅವರು ಮಾನಸಿಕವಾಗಿ ಆಘಾತವನ್ನ ಪಡೆದಿದ್ದಾರೆ. ಅವರು ನಿರ್ದೋಷಿ ಎನ್ನುವಂತಹ ರೀತಿಯಲ್ಲಿ ಆದೇಶ ಬಂದಿದೆ. ಆದರೆ ಇವತ್ತು ಸರ್ಕಾರ ಈ ರೀತಿಯ ಹೋರಾಟಗಳು ಕಂಡುಬಂದಂತಹ ಹಿನ್ನೆಲೆಯಲ್ಲಿ ಸೌಜನ್ಯಳ ಆ ಸಾವಿಗೆ ನ್ಯಾಯವನ್ನ ಕೊಡಬೇಕು ಅನ್ನುವಂತಹ ರೀತಿಯಲ್ಲಿ ಹೋರಾಟಗಳು ಮುಂದಿನ ದಿವಸಗಳಲ್ಲಿ ಸಂಘರ್ಷಗಳು ಕೂಡ ನಡೆಯುತ್ತದೆ ಅನ್ನತಕ್ಕಂತಹ ಅಡಿಯಲ್ಲಿ ಇವತ್ತು ಹೋರಾಟದ ಕಾವು ಏರ್ತಾ ಇದೆ. ನಮ್ಮದು ಇವತ್ತಿನ ಆಗ್ರಹ ಇಷ್ಟೇ ಇರುವಂತದ್ದು. ಆ ಸಾವು ನಡೆದಂತಹ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಯಾಗಿ ಕರ್ತವ್ಯವನ್ನ ನಿರ್ವಹಿಸಿರತಕ್ಕಂತಹ ಅಭಿಷೇಕ್ ಅನ್ನತಕ್ಕಂತಹ
ಒಬ್ಬ ಅಧಿಕಾರಿ ಸುದರ್ಶನ್ ಅನ್ನತಕ್ಕಂತ ಇನ್ನೋರ್ವ ಅಧಿಕಾರಿ ಆ ಕೊಲೆ ಆಗಿರತಕ್ಕಂತಹ ಸಂದರ್ಭದಲ್ಲಿ ಕರ್ತವ್ಯವನ್ನ ನಿರ್ವಹಿಸಿರತಕ್ಕಂತಹ ಯೋಗೇಶ್ ಅನ್ನತಕ್ಕಂತಹ ಪೊಲೀಸ್ ಅಧಿಕಾರಿಯವರನ್ನ ಮತ್ತೆ ಸರ್ಕಾರ SIT ತನಿಖೆಯ ಮುಖಾಂತರ ಅವರನ್ನ ತನಿಖೆ ಮಾಡಬೇಕು. ಸತ್ಯಾಸತ್ಯತೆ ಆ ಮೂರು ವ್ಯಕ್ತಿಗಳನ್ನ ಅಧಿಕಾರಿಗಳನ್ನ ಮತ್ತೆ ತನಿಖೆಗೆ ಒಳಪಡಿಸಿದ್ರೆ ಸೌಜನ್ಯನ ಸಾವಿಗೆ ನ್ಯಾಯ ದೊರಕುತ್ತದೆ ಅನ್ನತಕ್ಕಂತಹ ವಿಶ್ವಾಸ ನಮ್ಮ ಜೊತೆಗಿದೆ. ಆ ಹಿನ್ನೆಲೆಯಲ್ಲಿ ಮತ್ತೆ ನಾವು ಸರ್ಕಾರವನ್ನ ಆಗ್ರಹಿಸ್ತಾ ಇದ್ದೇವೆ. ಯಾವುದೇ ರೀತಿಯ ಮೀನಮೇಷ ಎಣಿಸುವಂತಹ ಪ್ರಯತ್ನವನ್ನ ಸರ್ಕಾರ ಮಾಡಬೇಡಿ. ಯಾವುದೇ ಕಾರಣಕ್ಕೂ ಸೌಜನ್ಯನ ಸಾವಿಗೆ ನ್ಯಾಯವನ್ನ ಒದಗಿಸಿಕೊಟ್ಟೇ ಕೊಡ್ತೇವೆ. ಇದು ನೆನಪಿರಲಿ ಅನ್ನತಕ್ಕಂತ ವಿಚಾರವನ್ನ ಉಲ್ಲೇಖ ಮಾಡ್ತಾ ಮತ್ತೆ ಸರ್ಕಾರ ಈ ನೆಪದಲ್ಲಿ ಇನ್ನಷ್ಟು ಬೇಳೆ ಬೇಯಿಸಿಕೊಳ್ಳತಕ್ಕಂತಹ ಪ್ರಯತ್ನವನ್ನ ಮಾಡಿದ್ರೆ ಸೌಜನ್ಯನ ಹೆಸರಿನಲ್ಲಿ ಸರ್ಕಾರ ಪತನ ಆಗುತ್ತೆ ಅನ್ನತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ನೈಜ ಆರೋಪಿಗಳು ನಮಗೆ ಸಿಗಲೇಬೇಕು. ಸೌಜನ್ಯನ ಕೊಲೆ ಮಾಡಿ ಅತ್ಯಾಚಾರ ಮಾಡಿರತಕ್ಕಂತ ಆ ದುರುಳನನ್ನ ಗಲ್ಲಿಗೇರಿಸಿಯೇ ಸಿದ್ಧ ಅನ್ನತಕ್ಕಂತ ಮಾತುಗಳನ್ನ ಈ ಮಾಲಿಂಗೇಶ್ವರನ ಪುಣ್ಯ ಭೂಮಿಯಲ್ಲಿ ನಾವು ಶಪಥವನ್ನ ಮಾಡ್ತಾ ಸಂಕಲ್ಪವನ್ನ ಮಾಡ್ತಾ ಇನ್ನು ಮುಂದಿನ ದಿವಸದಲ್ಲಿ ಸರ್ಕಾರ ಎಚ್ಚೆತ್ತುಕೊಂಡು ಇದನ್ನ ಮರು ತನಿಖೆಗೆ ಆದೇಶವನ್ನು ಕೊಡದಿದ್ರೆ ಮತ್ತೆ ಸಂಘರ್ಷದ ಹೋರಾಟವನ್ನ ಮಾಡೋದಕ್ಕೆ ನಾವು ಸಿದ್ಧರಿದ್ದೇವೆ ಅನ್ನತಕ್ಕಂತ ವಿಚಾರವನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆಗೆ ಪೊಲೀಸ್ ಇಲಾಖೆ ಸಹಕಾರವನ್ನು ಕೊಟ್ಟಿದೆ. ಸುನಿಲ್ ಕುಮಾರ್ ಇರಬಹುದು, ರವಿಕುಮಾರ್ ಇರಬಹುದು, ಎಲ್ಲ ರಾಥೋಡ್ ಅವರು ಇರಬಹುದು. ಆ ಒತ್ತಡಗಳ ನಡುವೆ ಕೂಡ ಈ ಸೌಜನ್ಯನ ಸಾವಿಗೆ ನ್ಯಾಯವನ್ನ ದೊರಕಿಸಿಕೊಡಬೇಕು ಅಂತಕ್ಕಂತ ಯೋಚನೆ ಅಡಿಯಲ್ಲಿ ನಮಗೆ ಪ್ರತಿಭಟನೆಯನ್ನ ನಮ್ಮೆಲ್ಲ ಕಾರ್ಯ ಚಟುವಟಿಕೆಗಳನ್ನ ಈ ಆಗ್ರಹವನ್ನ ಸರ್ಕಾರಕ್ಕೆ ತಿಳಿಸತಕ್ಕಂತ ವ್ಯವಸ್ಥೆಗೋಸ್ಕರ ನಮಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ನಾವು ಯಾವತ್ತೂ ಕೂಡ ಪೊಲೀಸ್ ಇಲಾಖೆಗೆ ತಲೆಬಾಗ್ತೇವೆ. ಮುಂದಿನ ದಿವಸದಲ್ಲಿ ನೀವು ಕೂಡ ಈ ಸತ್ಯ ನ್ಯಾಯ ಧರ್ಮದ ಪರವಾಗಿ ನಮ್ಮ ಜೊತೆಗೆ ಇದ್ದೀರಿ ಅನ್ನತಕ್ಕಂತ ವಿಶ್ವಾಸದ ಮಾತುಗಳನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಈ ಪಾದಯಾತ್ರೆ ಬಂದಿರತಕ್ಕಂತ ಸಂದರ್ಭದಲ್ಲಿ ನಾವೊಂದು ವ್ಯಾಪಾರಸ್ಥರ ಹತ್ರ ಮನವಿಯನ್ನ ಮಾಡಿಕೊಂಡಿದ್ದೆವು. ಸೌಜನ್ಯನಿಗೆ ಆಗಿರತಕ್ಕಂತ ಸೌಜನ್ಯಳ ಸಾವು ನಮ್ಮ ಮನೆಯ ನನ್ನ ತಂಗಿಯ ನನ್ನ ಅಕ್ಕನ ಅಥವಾ ನನ್ನ ತಾಯಿಯ ಸಾವು ಅನ್ನತಕ್ಕಂತ ಯೋಚನೆಯ ಅಡಿಯಲ್ಲಿ ನೀವೆಲ್ಲರೂ ಮಾನವೀಯತೆಯ ನೆಲೆಯಲ್ಲಿ ತಮ್ಮ ವ್ಯವಹಾರವನ್ನ ಸ್ಥಗಿತಗೊಳಿಸಿ ಈ ಪಾದಯಾತ್ರೆಗೆ ಸಹಕಾರ ಕೊಡಬೇಕು ಅನ್ನುವಂತಹ ವಿನಂತಿಯನ್ನ ಮಾಡಿದ್ದೆವು. ಪುತ್ತೂರಿನ ಮಹಾಜನತೆ ಮತ್ತು ವ್ಯಾಪಾರಸ್ಥರು ಆಶೀರ್ವಾದವನ್ನ ಮಾಡಿದ್ದಾರೆ. ಮುಂದಿನ ದಿವಸದಲ್ಲಿ ನಮಗೆಲ್ಲರಿಗೂ ಈ ಸಾವಿಗೆ ನ್ಯಾಯ ಸಿಗ್ತದೆ ಅನ್ನತಕ್ಕಂತ ವಿಶ್ವಾಸ ನಮ್ಮ ಜೊತೆಗಿದೆ. ಈ ಹಿನ್ನೆಲೆಯಲ್ಲಿ ಮುಂದಿನ ದಿವಸದಲ್ಲಿಯೂ ಕೂಡ ಸತ್ಯ ನ್ಯಾಯ ಧರ್ಮದ ಪರವಾಗಿರ್ತಕ್ಕಂತ ನಮ್ಮೆಲ್ಲರ ಹೋರಾಟಕ್ಕೆ ನೀವೆಲ್ಲರೂ ಶಕ್ತಿಯಾಗಿ ಪುತ್ತೂರಿ ಮಹಾಜನತೆ ನಿಲ್ತೀರಿ ಅಂತಕ್ಕಂತ ವಿಶ್ವಾಸದ ಜೊತೆಗೆ ಈ ಒಂದು ಕಾರ್ಯಕ್ರಮವನ್ನ ಇವತ್ತು ಮಾಧ್ಯಮದ ಮುಖಾಂತರ ಈ ಸಾವಿಗೆ ನ್ಯಾಯವನ್ನ ಒದಗಿಸಿಕೊಡ್ಲಿಕ್ಕೆ ಪತ್ರಕರ್ತರು ವಿಶೇಷವಾಗಿರ್ತಕ್ಕಂಥ ಆಸಕ್ತಿಯನ್ನ ವಹಿಸಿ ಸತ್ಯ ಧರ್ಮ ನ್ಯಾಯದ ಪರವ ಮತ್ತು ಸೌಜನ್ಯಳ ಆ ಸಾವಿಗೆ ನ್ಯಾಯ ದೊರಕಿಸಿಕೊಡತಕ್ಕಂತ ಕೆಲಸಕ್ಕೋಸ್ಕರ ದೊಡ್ಡದಾಗಿರತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದೀರಿ. ನಿಮಗೆಲ್ಲರಿಗೂ ಕೂಡ ಹೃದಯ ತುಂಬಿದ ಕೃತಜ್ಞತೆಯನ್ನ ಸಲ್ಲಿಸ್ತಾ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ನಮ್ಮ ಜೊತೆಗೆ ಶಕ್ತಿಯನ್ನ ತುಂಬಿರ್ತಕ್ಕಂತ ಸಹಸ್ರಾರು ಕಾರ್ಯಕರ್ತರು ಮಾತೆಯರು ಪುತ್ತೂರಿನ ಮಹಾಜನತೆಗೆ ನಾವು ಯಾವತ್ತೂ ಕೂಡ ಚಿರಋಣಿಯಾಗಿದ್ದೇವೆ ಅನ್ನತಕ್ಕಂತ ವಿಶ್ವಾಸದ ಮಾತುಗಳ ಜೊತೆಗೆ ಶಾಂತಿಯುತವಾಗಿರ್ತಕ್ಕಂತ ಈ ಪ್ರತಿಭಟನೆ ಈಗ ಇಲ್ಲಿಗೆ ಕೊನೆಗೊಂಡಿದೆ. ನಾವು ಒಂದಷ್ಟು ಜನ ಹೋಗಿ ಎಸಿ ಅವರಿಗೆ ಮನವಿಯನ್ನ ಸರ್ಕಾರಕ್ಕೆ ನಮ್ಮ ಏನು ಆಗ್ರಹ ಉಂಟು ಅದನ್ನ ಎಸಿ ಅವರಿಗೆ ಮನವಿಯ ಮುಖಾಂತರ ಸಲ್ಲಿಸಲಿಕ್ಕಿದ್ದೇವೆ.
ಎಲ್ಲರೂ ಕೂಡ ಶಾಂತಿ ಸಮಸ್ತರ ಪರವಾಗಿ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನ ಸಲ್ಲಿಸುತ್ತಾ ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ವಿ ಒನ್ ಬೋಲೋ ಭಾರತ್ ಮಾತಾ ಕಿ. ಎಲ್ಲ ಭಿತ್ತಿ ಪತ್ರಿಕೆಗಳನ್ನು ತಂದು ಕೊಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಈ ಒಂದು ಯಶಸ್ವಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ ಪುತ್ತಿಲ ಪರಿವಾರದ ಸದಸ್ಯರಿಗೂ ಹಾಗೂ ಸಾರ್ವಜನಿಕರಿಗೂ ಹಾರ್ದಿಕ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಫ್ಲಾಗ್ ಅನ್ನು ಸಮೇತ ಪಿಕಪ್ಪಲ್ಲಿ ಧರಿಸಬೇಕಂತ ಪಿಕಪ್ಪಲ್ಲಿ ಹಾಕಿ ಭಿತ್ತಿಪತ್ರ ಮತ್ತು ಫ್ಲಾಗ್ಗಳನ್ನ ದಯವಿಟ್ಟು ಪಿಕಪ್ಪಲ್ಲಿ ಇರಿಸಿ. ದಯವಿಟ್ಟು ನಮ್ಮ ಎಲ್ಲ ಕಾರ್ಯಕರ್ತರು ಸುಗಮ ವಾಹನ ಸಂಚಾರಕ್ಕೆ ಈ ಬೃಹತ್ ಪ್ರತಿಭಟನೆಗೆ ಅನೇಕ ಸಂಘ ಸಂಸ್ಥೆಗಳು, ವಿಶೇಷವಾಗಿ ಪುತ್ತೂರು ತಾಲೂಕಿನ ವ್ಯಾಪಾರಸ್ಥರು, ವರ್ತಕರು ತಮ್ಮ ಅತ್ಯಮೂಲ್ಯ ಸಮಯವನ್ನು ಮೀಸಲಿಟ್ಟು ನಮ್ಮ ಈ ಬೃಹತ್ ಪ್ರತಿಭಟನೆಯಲ್ಲಿ ವಿಶೇಷವಾದ ಒಂದು ಕೊಡುಗೆಯನ್ನು ನೀಡಿದ್ದಾರೆ. ವಿಶೇಷವಾಗಿ ನಾವು ಪುತ್ತಿಲ ಪರಿವಾರ ಪುತ್ತೂರಿನ ತಾಲೂಕಿನ ಪರವಾಗಿ ನಾವು ತುಂಬು ಹೃದಯದ ಅಭಿವಂದನೆಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ವಿಶೇಷವಾಗಿ ರೈತ ಸಂಘ ಕೂಡ ಈ ಒಂದು ಹೋರಾಟಕ್ಕೆ ವಿಶೇಷವಾದ ಬೆಂಬಲವನ್ನು ಸೂಚಿಸಿದೆ. ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ, ವಿಶೇಷವಾಗಿ ಮಾಧ್ಯಮ ಮಿತ್ರರಿಗೆ, ಪೊಲೀಸ್ ಇಲಾಖೆಗೆ ಸೇರಿರುವಂತಹ ಸಮಸ್ತ ನಾಗರಿಕ ಸಜ್ಜನ ಬಂಧುಗಳಿಗೆ ಒಂದೇ ಮಾತಿನಲ್ಲಿ ನಾವು ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮತ್ತೊಮ್ಮೆ ವಿಶೇಷವಾಗಿ ಶ್ರೀರಾಮ ಆಟೋ ಸ್ಟ್ಯಾಂಡ್ ಮತ್ತು ಆಟೋ ಚಾಲಕ ಮಾಲಕ ಸಂಘದವರು, ಆಟೋ ಚಾಲಕರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ಸಹಕರಿಸಿದ್ದೀರಿ. ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಯಲು ತಮ್ಮೆಲ್ಲರ ಸಂಪೂರ್ಣ ಸಹಕಾರ ನಮಗೆ ಸಿಕ್ಕಿದೆ. ನಿಮ್ಮೆಲ್ಲರಿಗೂ ನಾವು ಪುತ್ತಿಲ ಪರಿವಾರದ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ದಯವಿಟ್ಟು ಸೇರಿರುವಂತಹ ಸಮಸ್ತ ನಾಗರಿಕರು ತಮ್ಮ ಕೈಯಲ್ಲಿರುವ
ನ್ಯಾಯ ಗೆಲ್ಲಬೇಕು. ಹೆಣ್ಣಿನಲ್ಲಿ ಸತ್ಯವನ್ನೇ ಭಗವಂತ ಅನ್ಬೋದು ಮತ್ತು ಆ ಸೌಜನ್ಯ ಆ ಇಡೀ ನಾವೇ ಈ ರಾಜ್ಯ ನನಗನಿಸ್ತದೆ. ನಾನು ವೈಯಕ್ತಿಕವಾಗಿ ಯಾರೇ ಮಾಡಿದರೂ ಕೂಡ ನಾನು ಇಂಡಿವಿಜುವಲ್ ಆದಂತ ಹೇಳಿಕೆ ಇದು. ನಾನು ಅವರ ಜೊತೆ ಇದ್ದೇನೆ. ಇವತ್ತಿನ ಹೋರಾಟ ಮತ್ತು ಜನ ಸೇರಿ ನೋಡಿ, ತುಂಬಾ ಜನ ಹಿರಿಯರು ಹೇಳ್ತಾರೆ ಸಜ್ಜನರ ಮೌನ ದುಷ್ಟರ ಅಂತ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ನೋಡುವಾಗ ಇಡೀ ರಾಜ್ಯವ್ಯಾಪಿ ಎದ್ದಿದೆ, ಒಂದು ಅಲೆ ಎದ್ದಿದೆ. ಹಾಗಾಗಿ ಒಂದು ನ್ಯಾಯದ ಭರವಸೆ ಕಿರಣ ನಮ್ಮ ಹತ್ರ ಇದೆ ಮತ್ತು ಇದನ್ನ ದೂರದ ಪುತ್ತೂರಿಗರು ಹೇಳಿದ್ರೆ ಅದು ಕರೆಕ್ಟ್ ಅಂತ ನನಗೆ. ಎಲ್ಲ ಕೂತು ಎಲ್ಲೋ ಉಡುಪಿ ಕುಂದಾಪುರದಲ್ಲಿ ಕೂತು ಹೇಳಿ ಅದು ಸತ್ಯಕ್ಕೆ ದೂರವಾದ ಮಾತೇ ಆಗಿರಬಹುದು ಅಂತ ನನಗೆ ಅನಿಸ್ತದೆ. ಯಾಕೆ ಅಂತಂದ್ರೆ ಬಹುಕಾಲದಿಂದ ಬೆಳ್ತಂಗಡಿಯ ಬೆಳ್ತಂಗಡಿಯ ಪ್ರತಿಯೊಬ್ಬ ವ್ಯಕ್ತಿ ಅಂತ ಹೇಳುವುದನ್ನ ಪ್ರತಿಯೊಬ್ಬ ಡೈರೆಕ್ಟ್ ಆಗಿ ಮೀಡಿಯಾದಲ್ಲಿ ನೋಡೋದಕ್ಕಿಂತಲೂ ಅಥವಾ ಯಾರ್ಯಾರೋ ಕೊಡೋ ಪ್ರತಿಯೊಬ್ಬರು ಕೂಡ ಬೆಳ್ತಂಗಡಿಯ ಜನರನ್ನ ಸಂಪರ್ಕ ಮಾಡಿ ಹೇಗಿದೆ ಅಲ್ಲಿ ವಾತಾವರಣ, ಏನು ಕಾಶ್ಮೀರ ಅಂತ ನಾವು ಮೊದಲು ಹೇಳ್ತಾ ಇದ್ದೇವೆ ಅದಕ್ಕಿಂತಲೂ ದೊಡ್ಡ ಭಯೋತ್ಪಾದಕ ತಾಣ ಬೆಳ್ತಂಗಡಿ ಆಗಿದೆ ಅಂತ ಏನು ಬೆಳ್ತಂಗಡಿ ಹೊಡಿತಾ ಇದ್ದಾರೆ, ಇದೇನಿದು ನಿಜವಾಗಲೂ ಷಡ್ಯಂತ್ರನ ಅಥವಾ ಪ್ರಾಮಾಣಿಕರ ಅಂತ ಹೇಳಿ ಡೈರೆಕ್ಟ್ ಆಗಿ ಬೆಳ್ತಂಗಡಿಯಲ್ಲೇ ನಾನು ಸಮಾಜಕ್ಕೆ ಪರಿವಾರ ಕಡೆಯಿಂದ ಅಲ್ಲ, ನಾನು ವೈಯಕ್ತಿಕವಾಗಿ ಈ ನಿಲುವಿನಲ್ಲಿ ಇದ್ದೇನೆ. ಎಲ್ಲವೂ ಸಂಪನ್ನಗೊಂಡಿದೆ. ಸಹಸ್ರ ಪೇಟೆ ತನಕ ಮೆರವಣಿಗೆ ಮೂಲಕ ಈ ಬಗ್ಗೆ ಅರುಣ್ ಪುತ್ತಿರ ನಮ್ಮ ಜೊತೆಗೆ ಮಾತನಾಡಿ. ಸರ್, ಈ ಬಹಳ ನಿಮ್ಗೆ ಕೊಟ್ಟಂತ ಬಗ್ಗೆ ಸಹಸ್ರ ಜನರು ಆಗಮಿಸಿ ನಿಮಗೊಂದು ಉತ್ತಮವಾದಂತ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಏನು ನೋಡಿ, ಇದು ರೆಸ್ಪಾನ್ಸ್ ಆದ ಪ್ರಶ್ನೆ ಬರುವುದಿಲ್ಲ. ಇಲ್ಲಿ ನಮ್ಮ ಸಹೋದರಿಯ ಸಾವಾಗಿದೆ. ಅತ್ಯಾಚಾರ ಮಾಡಿ ಕೊಲೆ ಮಾಡಿರ್ತಕ್ಕಂಥ ದುರುಳರನ್ನ ಬಂಧನ ಮಾಡಿ ಅವರಿಗೆ ಶಿಕ್ಷೆ ಆಗಬೇಕು ಅನ್ನತಕ್ಕಂಥ ಒಂದೇ ಒಂದು ಯೋಚನೆಯ ನಡುವೆ ನಾವು ಪುತ್ತೂರಿನ ಮಹಾಜನತೆಯ ಮುಂದೆ ನಮ್ಮ ಪ್ರಸ್ತಾಪವನ್ನು ಮಾಡಿದೆವು. ಎಲ್ರಿಗೂ ಯಾರೋ ನೈಜ ಆರೋಪಿಗಳಿದ್ದಾರ ಅವರು ಸಿಗಲಿಲ್ಲ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿದೆ. ಈ ಹಿನ್ನೆಲೆಯಲ್ಲಿ ಪುತ್ತೂರಿನ ಮಹಾಜನತೆ ನ್ಯಾಯ ಧರ್ಮ ಸತ್ಯದ ಪರವಾಗಿದೆ ಅನ್ನತಕ್ಕಂಥ ಸಂದೇಶವನ್ನ ಸಮಾಜಕ್ಕೆ ಕೊಟ್ಟಿದೆ. ಮುಂದಿನ ದಿವಸದಲ್ಲಿ ಕೂಡ ಮಾಡತಕ್ಕಂಥ ಎಲ್ಲ
ಧರ್ಮದ ಕೆಲಸಗಳಿಗೆ ಆ ಪುತ್ತೂರಿನ ಮಹಾಜನತೆ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನಮ್ಮ ಜೊತೆಗಿದೆ. ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿತ್ತೆ. ಮುಂದಿನ ದಿವಸದಲ್ಲಿ SIT ತನಿಖೆಯ ನೈಜ ಆರೋಪಿಗಳಿಗೆ ಶಿಕ್ಷೆ ಆಗುತ್ತೆ ಅನ್ನತಕ್ಕಂಥ ವಿಶ್ವಾಸ ನಮ್ಮ ಜೊತೆಗಿದೆ. ಎಸಿಗೆ ಅವರಿಗೆ ಮನವಿ ಸಲ್ಲಿಸುವುದಕ್ಕೆ ಬರ್ತಾ ಇದ್ವಿ. ಕಾರ್ಡ್ ಕೊಂಡೆ ಕಾರ್ಡ್ ಕ್ಯಾಮರಾ ಅಂತ ಕೊಂಡೆ ರೆಕಾರ್ಡ್ ಹಾ ಇದು ಕ್ಯಾಮರಾ ಬರ್ತಾರೆ ಹೋಯ್ತು ನಾವು ಕ್ಯಾಮರಾ ಬರ್ತಾರೆ
ನ್ಯಾಯ ಗೆಲ್ಲಬೇಕು. ಹೆಣ್ಣಿನಲ್ಲಿ ಸತ್ಯವನ್ನೇ ಭಗವಂತ ಅನ್ಬೋದು ಮತ್ತು ಆ ಸೌಜನ್ಯ ಆ ಇಡೀ ನಾವೇ ಈ ರಾಜ್ಯ ನನಗನಿಸ್ತದೆ. ನಾನು ವೈಯಕ್ತಿಕವಾಗಿ ಯಾರೇ ಮಾಡಿದರೂ ಕೂಡ ನಾನು ಇಂಡಿವಿಜುವಲ್ ಆದಂತ ಹೇಳಿಕೆ ಇದು, ನಾನು ಅವರ ಜೊತೆ ಇದ್ದೇನೆ. ಇವತ್ತಿನ ಹೋರಾಟ ಮತ್ತು ಜನ ಸೇರಿರುವಂತ ನೋಡಿ, ತುಂಬ ಜನ ಹಿರಿಯರು ಹೇಳ್ತಾರೆ ಸಜ್ಜನರ ಮೌನ ದುಷ್ಟರ ಅಂತ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ನೋಡುವಾಗ ಇಡೀ ರಾಜ್ಯವ್ಯಾಪಿ ಎದ್ದಿದೆ, ಒಂದು ಅಲೆ ಎದ್ದಿದೆ. ಹಾಗಾಗಿ ಒಂದು ನ್ಯಾಯದ ಭರವಸೆ ಕಿರಣ ನಮ್ಮ ಹತ್ರ ಇದೆ ಮತ್ತು ಇದನ್ನ ದೂರದ ಪುತ್ತೂರಿಗರು ಹೇಳಿದರೆ ಅದು ಕರೆಕ್ಟ್ ಅಂತ ನನಗೆ. ಎಲ್ಲ ಕೂತು ಎಲ್ಲ ಉಡುಪಿ ಕುಂದಾಪುರದಲ್ಲಿ ಕೂತು ಹೇಳಿ ಅದು ಸತ್ಯಕ್ಕೆ ದೂರವಾದ ಮಾತೇ ಆಗಿರಬಹುದು ಅಂತ ನನಗೆ ಅನಿಸ್ತದೆ. ಯಾಕೆ ಅಂತಂದ್ರೆ ಬಹುಕಾಲದಿಂದ ಬೆಳ್ತಂಗಡಿಯ ಬೆಳ್ತಂಗಡಿಯ ಪ್ರತಿಯೊಬ್ಬ ವ್ಯಕ್ತಿ ಅಂತ ಹೇಳುವುದನ್ನ ಪ್ರತಿಯೊಬ್ಬ ಡೈರೆಕ್ಟ್ ಆಗಿ ಮೀಡಿಯಾದಲ್ಲಿ ನೋಡೋದಕ್ಕಿಂತಲೂ ಅಥವಾ ಯಾರ್ಯಾರೋ ಕೊಡೋ ಪ್ರತಿಯೊಬ್ಬರು ಕೂಡ ಬೆಳ್ತಂಗಡಿಯ ಜನರನ್ನ ಸಂಪರ್ಕ ಮಾಡಿ ಹೇಗಿದೆ ಅಲ್ಲಿ ವಾತಾವರಣ, ಏನು ಕಾಶ್ಮೀರ ಅಂತ ನಾವು ಮೊದಲು ಹೇಳ್ತಾ ಇದ್ದೇವೆ ಅದಕ್ಕಿಂತಲೂ ದೊಡ್ಡ ಭಯೋತ್ಪಾದಕ ತಾಣ ಬೆಳ್ತಂಗಡಿ ಆಗಿದೆ ಅಂತ ಏನು ಬೆಳ್ತಂಗಡಿ ಹೊಡಿತಾ ಇದ್ದಾರೆ, ಇದೇನಿದು ನಿಜವಾಗಲೂ ಷಡ್ಯಂತ್ರನ ಅಥವಾ ಪ್ರಾಮಾಣಿಕರ ಅಂತ ಹೇಳ ಡೈರೆಕ್ಟ್ ಆಗಿ ಬೆಳ್ತಂಗಡಿಯಲ್ಲೇ ನಾನು ಸಮಾಜಕ್ಕೆ ಪರಿವಾರ ಕಡೆಯಿಂದ ಅಲ್ಲ, ನಾನು ವೈಯಕ್ತಿಕವಾಗಿ ಈ ನಿಲುವಿನಲ್ಲಿ ಇದ್ದೇನೆ. ಪೇಟೆ ತನಕ ಮೆರವಣಿಗೆ ಮೂಲಕ ಈ ಬಗ್ಗೆ ಅರುಣ್ ಪುತ್ತಿರ ನಮ್ಮ ಜೊತೆಗೆ ಮಾತನಾಡಿ. ಸರ್, ಈ ಬಹಳ ನಿಮ್ಗೆ ಕೊಟ್ಟಂತ ಬಗ್ಗೆ ಸಹಸ್ರ ಜನರು ಆಗಮಿಸಿ ನಿಮಗೊಂದು ಉತ್ತಮವಾದಂತ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಏನು ನೋಡಿ, ಇದು ರೆಸ್ಪಾನ್ಸ್ ಅದು ಪ್ರಶ್ನೆ ಬರುವುದಿಲ್ಲ. ಇಲ್ಲಿ ನಮ್ಮ ಸಹೋದರಿಯ ಸಾವಾಗಿದೆ. ಅತ್ಯಾಚಾರ ಮಾಡಿ ಕೊಲೆ ಮಾಡಿರತಕ್ಕಂಥ ದುರುಳರನ್ನ ಬಂಧನ ಮಾಡಿ ಅವರಿಗೆ ಶಿಕ್ಷೆ ಆಗಬೇಕು ಅನ್ನತಕ್ಕಂಥ ಒಂದೇ ಒಂದು ಯೋಚನೆಯ ನಡುವೆ ನಾವು ಪುತ್ತೂರಿನ ಮಹಾಜನತೆಯ ಮುಂದೆ ನಮ್ಮ ಪ್ರಸ್ತಾಪವನ್ನು ಮಾಡಿದೆವು. ಎಲ್ರಿಗೂ ಯಾರೋ ನೈಜ ಆರೋಪಿಗಳಿದ್ದಾರಾ ಅವರು ಸಿಗಲಿಲ್ಲ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿದೆ. ಈ ಹಿನ್ನೆಲೆಯಲ್ಲಿ ಪುತ್ತೂರಿನ ಮಹಾಜನತೆ ನ್ಯಾಯ ಧರ್ಮ ಸತ್ಯದ ಪರವಾಗಿದೆ ಅನ್ನತಕ್ಕಂಥ ಸಂದೇಶವನ್ನ ಸಮಾಜಕ್ಕೆ ಕೊಟ್ಟಿದೆ. ಮುಂದಿನ ದಿವಸದಲ್ಲಿ ಕೂಡ ಮಾಡತಕ್ಕಂಥ ಎಲ್ಲ ಧರ್ಮದ ಕೆಲಸಗಳಿಗೆ ಆ ಪುತ್ತೂರಿನ ಮಹಾಜನತೆ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನಮ್ಮ ಜೊತೆಗಿದೆ. ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿತ್ತೆ. ಮುಂದಿನ ದಿವಸದಲ್ಲಿ SIT ತನಿಖೆಯ